ಬರೋಡಾದಲ್ಲಿ ನವೆಂಬರ್ 20ರಂದು ಬರೋಡಾದ ರಿಫೈನರಿ ಟೌನ್ಶಿಪ್ ಕಮ್ಯುನಿಟಿ ಸಭಾಗೃಹದಲ್ಲಿ ಗುಜರಾತ್ ಘಟಕದ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಯಕ್ಷ ಚಕ್ರೇಶ್ವರ ಸತೀಶ್ ಶೆಟ್ಟಿ ಪಟ್ಲಾ ಅವರನ್ನು ಸನ್ಮಾನಿಸಲಾಯಿತು. ಈ ಒಂದು ಕಾರ್ಯಕ್ರಮದ ರೂವಾರಿ ಗುಜರಾತ್ ಘಟಕದ ಪ್ರಧಾನ ಸಂಘಟಕ ಹಾಗೂ ತುಳು ಸಂಘ ಬರೋಡಾದ ಅಧ್ಯಕ್ಷ ಶಶಿಧರ್ ಶೆಟ್ಟಿ ಕರ್ನಾಟಕದ ಕರಾವಳಿಯ ಗಂಡುಕೊಲೆ ಯಕ್ಷಗಾನ ಗುಜರಾತ್ನಲ್ಲಿಯೂ ಪಸರಿಸಲಿ ಎನ್ನುವ ಉದ್ದೇಶದಿಂದ ಈ ಒಂದು ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಅನ್ನು ಗುಜರಾತ್ ಬರೋಡಾದಲ್ಲಿ ಸ್ಥಾಪಿಸಿದ ಕೀರ್ತಿ ಶಶಿಧರ್ ಶೆಟ್ಟಿಯವರಿಗೆ ಸಲ್ಲುತ್ತದೆ. ಕಾರ್ಯಕ್ರಮದಲ್ಲಿ ತುಳು ಸಂಘ ಬರೋಡಾದ ಗೌರವಾಧ್ಯಕ್ಷ ಹಾಗೂ ಕಲ್ಲಾಡಿ ಕೊರಗ ಶೆಟ್ಟಿ ಹಾಗೂ ವಿಠಲ ಶೆಟ್ಟಿ ಪ್ರತಿಷ್ಠಾನ ಈರಾ ಮಂಗಳೂರು ಇದರ ಅಧ್ಯಕ್ಷ ಎಸ್ ಜಯರಾಮ್ ಶೆಟ್ಟಿ ಭಾಗವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗುಜರಾತ್ ಬಿಲ್ಲವರ ಸಂಘದ ಸ್ಥಾಪಕ ರೂವಾರಿ ಪ್ರಸಕ್ತ ಗೌರವಾಧ್ಯಕ್ಷ ದಯಾನಂದ ಬೋಂಟ್ರಾ ಭಾಗವಹಿಸಿದರು. ಗೌರವ ಅತಿಥಿಗಳಾಗಿ ಉದ್ಯಮಿಗಳಾದ ರಾಧಾಕೃಷ್ಣ ಶೆಟ್ಟಿ ಸೂರತ್, ರಾಮಚಂದ್ರ ಶೆಟ್ಟಿ ಸೂರತ್, ಅಪ್ಪು ಶೆಟ್ಟಿ ಅಹಮದಾಬಾದ್, ಬಾಲಕೃಷ್ಣ ಶೆಟ್ಟಿ ಬರೋಡಾ, ರವಿನಾಥ್ ಶೆಟ್ಟಿ, ಶಂಕರ್ ಶೆಟ್ಟಿ ಅಂಕ್ಲೇಶ್ವರ, ಮನೋಜ್ ಪೂಜಾರಿ ಸೂರತ್, ಡಾ ಶರ್ಮಿಳಾ ಎಂ ಜೈನ್ ಬರೋಡಾ, ಹೋಟೆಲ್ ಉದ್ಯಮಿ ಶಿವರಾಮ್ ಶೆಟ್ಟಿ, ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಮಂಗಳೂರು ಕೋಶಾಧಿಕಾರಿ ಸಿಎ ಸುಧೇಶ್ ಕುಮಾರ್ ರೈ, ಟ್ರಸ್ಟ್ನ ಗುಜರಾತ್ ಘಟಕದ ಅಧ್ಯಕ್ಷ ಅಜಿತ್ ಶೆಟ್ಟಿ ಅಂಕ್ಲೇಶ್ವರ್ ಉಪಸ್ಥಿತರಿದ್ದರು. ಕೇಂದ್ರ ಕಚೇರಿಯ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಭಂಡಾರಿ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ವಾಸು ಪಿ ಸುವರ್ಣ, ಎಸ್ಕೆ ಹಳೆಯಂಗಡಿ, ಮದನ್ ಕುಮಾರ್ ಗೌಡ, ಬಾಲಕೃಷ್ಣ ಶೆಟ್ಟಿ, ಇಂದುದಾಸ್ ಶೆಟ್ಟಿ, ಕುಶಲ್ ಶೆಟ್ಟಿ, ರಂಜನಿ ಪ್ರವೀಣ್ ಶೆಟ್ಟಿ, ರಾಧಾಕೃಷ್ಣ ಮೂಲ್ಯ, ಶಾಂತಾರಾಮ್ ಶೆಟ್ಟಿ ಸೂರತ್ ಮತ್ತಿತರ ಗಣ್ಯರು ಭಾಗವಹಿಸಿದ್ದರು. ಈ ಟ್ರಸ್ಟ್ನ ಅಹಮದಾಬಾದ್, ಬರೋಡಾ, ಸೂರತ್, ಅಂಕ್ಲೇಶ್ವರ್ ವಿಭಾಗಗಳ ಮುಖ್ಯಸ್ಥರು, ತುಳು ಸಂಘ ಬರೋಡಾ ಮತ್ತು ಕರ್ನಾಟಕ ಸಮಾಜ ಗುಜರಾತ್ ರಿಫೈನರಿ ಬರೋಡಾ ಇದರ ಸಂಸ್ಥೆಗಳ ಪ್ರತಿನಿಧಿಗಳು ಹಾಜರಿದ್ದರು. ಕುಮಾರಿ ವೈಷ್ಣವಿ ಶೆಟ್ಟಿ ಪ್ರಾರ್ಥನೆಗೈದರು. ಕರ್ನೂರು ಮೋಹನ್ ರೈ ಅತಿಥಿಗಳನ್ನ ಪರಿಚಯಿಸಿ ಕಾರ್ಯಕ್ರಮ ನಿರೂಪಿಸಿದರು. ಗೌರವ ಪ್ರಧಾನ ಕಾರ್ಯದರ್ಶಿ ವಿಶಾಲ್ ಶಾಂತ ವಂದಿಸಿದರು. ಈ ಕಾರ್ಯಕ್ರಮದ ಮುನ್ನ ಯಕ್ಷಧ್ರುವ ಸಂಸ್ಥೆಯ ಕಾರ್ಯ ಸಾಧನೆಗಳನ್ನು ಪ್ರದರ್ಶಿಸಲಾಯಿತು. ಈ ಎಲ್ಲಾ ಕಾರ್ಯಕ್ರಮದ ರೂವಾರಿ ಕೊಡುಗೈ ದಾನಿ ಶಶಿಧರ್ ಶೆಟ್ಟಿಯವರ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮೂಡಿಬಂದಿತ್ತು. ಕಾರ್ಯಕ್ರಮದ ಕೊನೆಯಲ್ಲಿ ತೆಂಕುತಿಟ್ಟಿನ ಪ್ರಸಿದ್ಧ ಕಲಾವಿದ ಪಟ್ಲಾ ಸತೀಶ್ ಶೆಟ್ಟಿ ಅವರ ಪ್ರಧಾನ ಭಾಗವತಿಕೆಯಲ್ಲಿ ಶನೀಶ್ವರ ಮಹಾತ್ಮೆ ಯಕ್ಷಗಾನ ಪ್ರದರ್ಶನಗೊಂಡಿತು. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಗುಜರಾತ್ ಮುಂಬಯಿಯ ಪಟ್ಲಾ ಸತೀಶ್ ಶೆಟ್ಟಿ ಅಭಿಮಾನಿಗಳು ಯಕ್ಷಗಾನ ಕಲಾವಿದರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಮಕ್ಕಳು ಭಾಗವಹಿಸಿ ತಮ್ಮ ಯಕ್ಷಗಾನದ ಮೇಲಿನ ಅಭಿಮಾನವನ್ನ ತೆರೆದಿಟ್ಟರು. ಕಲಿತೆವು ಧನುರ್ವಿದ್ಯೆ ಕಲಿತೆವು ಘನತರಭ್ಯಾಸದಲ್ಲಿ
ಇತ್ತ ಬೇಟೆಗೆ ಹೋದ ಪುತ್ರರ ಕಾಣದೆ ಪೃಥ್ವಿ ಪಾಲಕ ಮರುಗುತ್ತಲೇ ಎತ್ತ ಹೋದರು ಕಾಣೆ ಚಿತ್ತ ಚಂಚಲಿಪುದು ಕತ್ತಲಾದುದು ಪಾರದಿಗರು ಕತ್ತಲಾದುದು ಪಾರದಿಗರು ಮೃಗಬೇಟೆಗೆ ಹೋದ ಪಾಪಯ್ಯ ಪಡೆದು ಆಶೀರ್ವಾದ ಪಡೆದು ಪೋಯಿನ ಜೋಕುಲು ಸತ್ಯಶೇಖರೇ ಸತ್ಯ ಸೂರತೆ ಕತ್ತಲಾಪುರದ್ದು ಇಲ್ಲಗೆ ಸೇರೋಡು ಜೋಕುಲೆ ಅದು ಪಂಡಿತ್ತೆ ಆ ಒಂದು ಒತ್ತೊಂದು ಪೋತೇರು ಆಂಡ ಸೂರ್ಯ ಕಂತುನ ಪೊರ್ತಾಂಡು ಕತ್ತಲೆ ಆ ಒಂದು ಬರಂದುಂಡು ಬೋಂಡೆಗೆ ಹೋಯಿನ ಜೋಕುಲು ನನಲಾ ಬೈತೇರತ್ತ ಯಾನು ಪೋನಗನೆ ಪಂಡೆ ಬೊರ್ಚಿ ಮಗ ಮೃಗಬೇಟ ನಿಕ್ಲೆಗೆ ಬೊರ್ಚಿ ಕಾಡು ಪಂಡ ಅವು ರಕ್ಕಸರು ಉಪ್ಪುನಂಚಿನ ತಾಣ ಪೋಡ್ಚಿ ಏತು ಪಂಡದ ಹಟ್ಟ ಕಟ್ಟಿ ಪೋಯ್ ಜಂಡ ಮಾತೇರು ಕೋಪ ಮಲ್ಪು ಅಂದು ಒಕ್ಕ ಅಕಲಿಗೆ ಕೋಪ ಬರ್ರೆ ಬಲ್ಲಿ ಬೇಜಾರ ಬಲ್ಲಿ ಪಂದು ಯಾನು ಮೃಗಬೋಟೆಗೆ ಕಡಪುಟ್ಟ ಈತ ಬರ್ತಾಡಲ್ಲ ಜೋಕುಲು ಬೈಚತ್ತ ದಾದ ಮಲ್ಪ ಏರಿ ಅವನು ಮೃಗಬೇಟೆಗೆ ಜೋಕುಲು ಪೋತೇರು ಹೋಯ್ ನಕ್ಕಲು ಕತ್ತಲಾಂಡಲ ನನಲಾ ಬೈತೇರು ದಾದಾಂಡ್ರೆ ದಾದ ಅಪಾಯವಾದ ಎಕ್ಕೆ ಗೊತ್ತಿಜ್ಜಿ ಒಂಜಿ ಬೇರೆ ಮಲ್ಪು ಆ ಕಾಡಿಗೆ ಹೋದ್ರು ಜೋಕುಲು ಸ್ವಲ್ಪ ಇರ್ತದಲ್ಲ ಒಂಜಿ ಲೆತ್ತದ ಬರಬೇಕ ಹೋದ್ರು महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिं मनसा स्मरामि वसिष्ठवामदेवादिवन्दितमहागणपतिं ತುಳುನಾಡಿನ ಸೃಷ್ಟಿ ಮಂದಿನಂಚಿದನ ಪರಶುರಾಮ ದೇವರೇನು ನೆನೆವರಿಕೆ ಮಂತೊಂದು ಅಪ್ಪೆ ಕಡಿಲ್ದ ಉಳ್ಳಾಲ್ದಿಗೆ ತರೆ ತಗ್ಗಾದು ಅಣ್ಣಪ್ಪನ ಒಡೆಯ ಮಂಜುನಾಥನ ಪಾದ ಪತ್ತೊಂದು ಈ ಜಾಗಡು ನೆಲೆಯಾನಿಂಚಿತನ ಸತ್ಯಲೆನು ಮನವರಿಕೆ ಮಂತೊಂದು ವೇದಿಕೆದ ಮಿತ್ರಿತನ ಮಾತಾ ಹಿರಿಯರಿಗೆ ತರೆ ತಗ್ಗಾದು ವೇದಿಕೆದ ದುಂಬಿತನ ಮಾತಾ ಎನ್ನ ತುಳು ಬಾಂಧವರಿಗೆ ತರೆ ತಗ್ಗಾದು ಸೊಲ್ಮೆ ಸಂದವನು ನಿಖಲ ಈ ಕಾರ್ಯಕ್ರಮಕ್ಕೆ ಮಾತ್ರ ಇಲ್ಲ ಮೋಕೆಡು ಎದುಕನೊಂದುಲ್ಲ ಬಂದುಲೆ ಇನಿ ನಂಗೆ ಭಾರಿ ಸಂತೋಷದ ದಿನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನೆತ್ತ ಉದ್ಘಾಟನಾ ಸಮಾರಂಭ ಗುಜರಾತದ ಬರಡು ನಡಪುನವು ನಮ್ಮ ಮಾತಾ ಗುಜರಾತದ ಕನ್ನಡ ತುಳು ಬಾಂಧವರಿಗೆ ಭಾರಿ ಹೆಮ್ಮೆದ ವಿಷಯ ಈ ಉದ್ಘಾಟನಾ ಸಮಾರಂಭನು ಈತ ತಾನೇ ಶ್ರೀಯುತ ಜಯರಾಮ್ ಶೆಟ್ರು ನಮ್ಮ ಹಿರಿಯರು ಮಾರ್ಗದರ್ಶಕರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಂತೇರು ಜಯರಾಮ್ ಶೆಟ್ರನು ಈ ಕಾರ್ಯಕ್ರಮಗೂ ಉದ್ಘಾಟನಾ ಸಮಾರಂಭಗೂ ದಾಯ ಆಯ್ಕೆ ಮಂತನ ಒಂದು ಪ್ರಶ್ನೆ ಬಂದಾಗ ಗುಜರಾತದ ಊರಿಗೂ ಪ್ರಪ್ರಥಮವಾದ ದೇವಿ ಮಹಾತ್ಮೆ ಆಟವನ್ನು ತರ್ಪಾದು ಬಯಲಾಟ ಮಂತನಾರು ಶ್ರೀಯುತ ಜಯರಾಮ್ ಶೆಟ್ರು ಆತೆ ಅತ್ತಂದೆ ಕಲ್ಲಾಡಿ ಕೊರಗ ಶೆಟ್ಟಿ ವಿಠಲ ಶೆಟ್ಟಿ ಪ್ರತಿಷ್ಠಾನ ನೆತ್ತ ಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಜಯರಾಮ್ ಶೆಟ್ರು ಉಲ್ಲೇರು ಮೇರ ಅತ್ತಂದೆ ಇಂಚಿನ ಪುಣ್ಯ ಕೆಲಸಗೂ ನಂಗೆ ಬೇರೆ ಬೇತ ಏರು ತಿಕ್ಕುವರು ಪನ್ಲೆ ಶ್ರೀಯುತ ಜಯರಾಮ್ ಶೆಟ್ರಿಗೆ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ನೆತ್ತ ಪರವಾದ ನಮ್ಮ ಮಾತೆನ ಪರವಾದ ಹಾರ್ದಿಕವೇನ ಸ್ವಾಗತ ಸುಸ್ವಾಗತ ಮೇರೇನೆ ನಮ್ಮ ಗುಜರಾತ್ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನೆತ್ತ ಅಧ್ಯಕ್ಷರಾಯಿನ ಅಜಿತ್ ಕುಮಾರ್ ಮೇರೆ ಇವತ್ತದು
ಪುಷ್ಪಗುಚ್ಛ ಸಾಲು ಪಾಡ್ದು ಸ್ವಾಗತ ಮಲ್ಪಡು ಪಂಡದು ವಿನಂತಿ ಮಲ್ತೊಂದುಲ್ಲ. ಕಂಠೀರವ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಮೇರೆಗೆ ಯಕ್ಷ ಪಟ್ಲ ಗುಜರಾತ್ ನೆತ್ತ ಪರವಾದ ಹಾರ್ದಿಕವೈನ ಸ್ವಾಗತ ಸುಸ್ವಾಗತ. ಕರಿನ 2 ವರ್ಷದ ಸಾಧನದಾದ ಅಂದು ಕೇಳದ ಸುಮಾರು ನಮ್ಮ ಕೊರ್ನಂಚಿತ್ತಿನ ಕಾಸನ್ನು ಸದುಪಯೋಗ ಮಂತೊಂದು ಸುಮಾರು 1.5 ಕರೋಡು ಮಿತ್ತು ಯಕ್ಷಗಾನದ ಕಲಾವಿದರಿಗೆ ಮೇರು ಸಹಾಯಹಸ್ತ ನೀಡಿದರು ಪಣ್ಯರೆ ಭಾರಿ ಸಂತೋಷ ಆವೊಂದುಂಡು. ಅವತ್ತಂದೆ ಯಾನೆ ಕಾಡು ಪಂಡೆ ದೇವರು ಕೊರಂಡ ದೇವರು ಕೊಟ್ಟರೆ ಕೊನೆ ತನಕ ಮಾನವ ಕೊಟ್ಟರೆ ಮನೆ ತನಕ ಅಂದು ಸತೀಶ್ ಶೆಟ್ರು ದೇವರ ಹತ್ತು ಖಂಡಿತವಾದಲ ಅತ್ತೆ ನಮ್ಮಂಚಿನ ಅಪ್ಪೆ ಪೆದ್ದಿನ ಮಾನವೇರು ಆರೆಗೆ ಒಂಜಿ ಕಲಾವಿದನ ಪ್ರತಿ ಒಂಜಿ ಕೊರತೆಯನ್ನು ನೀಗಿಸರ ಅಸಾಧ್ಯವೈನಂಚಿನ ಪಾತ್ರ ದಯನ್ ಪಂಡ ಯಕ್ಷಗಾನದ ಕಲಾಕ್ಷೇತ್ರ ಅವು ಭಾರಿ ಮಲ್ಲವು 10 ಜನ ಆಯ್ತು ನಿರ್ಗತಿಕರಿಂದ ಪಂಡರಲ್ಲ ಯಾನು ತಪ್ಪೊಂದು ಪಣೆ ಮಾತ ಜನತ ಬೇನೇನು ತಿದ್ದುವೇನು ಪಂಡ ಸಾಧ್ಯ ದಯ ಪಂಡರ ದೇವರತ್ತು ಅಂಡ ಮಾನವೇ ದೇವರು ಕೊಟ್ಟರೆ ಕೊನೆ ತನಕ ಮಾನವ ಕೊಟ್ಟರೆ ಮನೆ ತನಕ ಮೇರು ಯಕ್ಷಗಾನದ ಕಲಾವಿದರಿಗೆ ನೂದು ಇಲ್ಲಿನ ಉಚಿತವಾದ ಕೊರಡೊಂದು ನಿರ್ಧಾರ ಮಂತಿದ್ದೇರು. ಆ ನಿರ್ಧಾರಗೂ ಇತ್ತೆ ತಾನೇ ರಡ್ಡು ಇಲ್ಲಲು ಆದು ನನ್ನ ಸ್ವಂಪತ್ತ ಹೆಣ್ಮ ಇಲ್ಲದ ನಿರೀಕ್ಷೆ ಇಪ್ಪುನಾಗ ಮುಂಬೈ ಯಕ್ಷಪಟ್ಲ ಫೌಂಡೇಶನ್ ಘಟಕದ ಪ್ರಥಮ ವಾರ್ಷಿಕೋತ್ಸವಡು ಸುಮಾರು 1 ಕರೋಡು ರೂಪಾಯಿ ಮುಟ್ಟ ಬೊಂಬೈ ದಾಖಲು ನೆಕ್ ಯೋಗದಾನ ಮಂತಿದ್ದೇರು. ಅಂಡ ಬೊಂಬೈ ದಾತಮಲ್ಲ ಊರು ನಮ್ಮ ಹತ್ತತೆ ಬೊಂಬೈ ದಾಖಲು ಮಂತ್ರಿ ನವ ಮಲ್ಪರ ಸಾಧ್ಯನ ಖಂಡಿತವಾದಲ ಇಜ್ಜಿ ಸತೀಶಣ್ಣ ಎಂಕಲ್ನ ಬರೋಡು ಅಂಚನೆ ಗುಜರಾತ್ ಒಟ್ಟುಗಿತ್ತ ಅಂದಾಂಡ ಒಂಜಿ 700 ಇಲ್ಲಿಪ್ಪು ಐಟು ಒಂಜಿ 15 20 ಜನ ಬೆರಳಿಕೆ ಜನ ದಕ್ಕಲು ಉದ್ಯಮಿರಾದಿಪ್ಪರ ಸಾಧ್ಯತೆ ಉಂಡು. ಬಾಕಿ ದಕ್ಕಲು ಪೂರ ಬೆಂದು ತಿನ್ಪುನಕ್ಕಲಿಂದು ಪಂಡಲ ತಪ್ಪಾವಂದು ಆಂಡಲ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಕೊಡಲಿ ಬಡವನಯ್ಯ ಅಂದು ಸರ್ವಜ್ಞನ ಪಾತ್ರದಲ್ಲಿ ಕೊನೆ ಎಂಕಲು ಬೊಂಬೈ ದಾಖಲೆಗೆ ಹತ್ತಿಂದ ಆಂಡಲ ದಾದ ಆಂಡಲ ಈ ಕಾರ್ಯಕ್ರಮ ಮುಗಿಪುನ ದುಂಬುಗೂ ಇರಗಿ ಸಹಾಯ ಹಸ್ತ ಮಲ್ಪಡೊಂದು ನಿರ್ಧಾರ ಮಂತದ ನಮ್ಮಂತೆ ಕಾಪುಗ ದೇವೇರು ನನಕ್ಕೆ ನನಲ ಇಂಚಿನ ಕಾರ್ಯಕ್ರಮ ಮನ್ಪುನಂಚಿತನ ಅನು ನಂಗೆ ಕೊರಡೊಂದು ಪಂಡದು ಸತೀಶ್ ಶೆಟ್ ಪಟ್ಲ ಮೆರೆನು ನಮ್ಮ ಮಾತ ತುಳು ಕನ್ನಡ ಬಿಲ್ಲವೇರ್ನ ಮಾತೇರ್ನ ಪರವಾದ ಆರೇನು ಕೂಡರ ಮೋಕೇಡು ಈ ಕಾರ್ಯಕ್ರಮಗೂ ಎದುಕೊನೊಂದುಲ್ಲೆ ವೇದಿಕೆದ ಮಿತ್ತಡು ಪುರುಷೋತ್ತಮ್ ಭಂಡಾರ್ಲುಲ್ಲೇರು ಪಟ್ಲ
ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನಿಂದು ಸಾರ್ಥಕವಾದ ನಡಪೋಡುಂದಾಂಡ ಐಕೋರಿ ಪ್ರಧಾನ ಕಾರ್ಯದರ್ಶಿ ಬೋರ್ಡು ನಮ್ಮ ಬಾಲಕೃಷ್ಣ ಶೆಟ್ಟರ್ಲೇಖ ಬಾಲಕೃಷ್ಣ ಶೆಟ್ಟಿ ಹಿಡಿದು ಒಂಜಿ ಪದ್ಯ ದುಮ್ಮುಂದು ಪನ್ಪುಲೆಕನೆ 2 ವರ್ಷಡು ಸುಮಾರು 5 ಕರೋಡು ಮಿತ್ತು ಈ ಸಂಸ್ಥೆ ತನ್ನ ವಹಿವಾಟಲು ಪಂಡ NGOದ ಲೆಕ್ಕ ಮಲ್ಲಾಡಗೆ ಎತ್ತೊಂದು ಪಾಪದಾಗಿ ಪಟ್ಟಣ ಅಂಚಿನ ಕೆಲಸವನ್ನು ಸಾರ್ಥಕವಾದ ನಡಪೋಡುಂದಾಂಡ ಆಯ್ತ ಪಿರೋಡು ಇಪ್ಪುನಾರು ಪುರುಷೋತ್ತಮ ಭಂಡಾರ್ಲು ಮೇರಿ ನಮ್ಮೊಟ್ಟುಗಳೇರು ಆರೆಲ್ಲ ಸಂಘದ ಅಧ್ಯಕ್ಷರಾಯನ ಶ್ರೀಯುತ ಅಜಿತ್ ಶೆಟ್ಟಿ ಮೇರು ಮೋಕೆಡು ಎದುಕೊಂಡು ಪಣ್ಣದು ವಿನಂತಿ ಮಂತೊಂದಿಲ್ಲ. ನಿಕ್ಲೇನು ಮಾತರೆಲ್ಲ ಈ ಕಾರ್ಯಕ್ರಮಗೂ ಸತೀಶ್ ಶೆಟ್ಟಿ ಪಟ್ಲ ಮೇರ್ನ ಪರವಾದ ಅಜಿತ್ ಶೆಟ್ಟಿ ಮೇರ್ನ ಪರವಾದ ವಿಶಾಲ್ ಶಾಂತರ್ನ ಪರವಾದ ಎನ್ನ ಪರವಾದ ಮಾತರೆಲ್ಲ ನಿಕ್ಲೆಗೆ ಈ ಕಾರ್ಯಕ್ರಮಗೂ ತರೆ ತಗ್ಗಾದ ನಿಕ್ಲೇನು ಈ ಕಾರ್ಯಕ್ರಮಗೂ ಮೋಕೆಡು ಎದುಕೊನೊಂದಿಲ್ಲ ಮಾತೆರೆಲ್ಲ ನಮ್ಮ ದೇವರಡ ಬೈಯದ ಪೊರ್ತದು ಅಪ್ಪೆ ಕಟಿಲ್ದ ಉಳ್ಳಾಲ್ದಿಡ ಕೇನ್ನ ಈತೆ ನಮಕ್ ಮಾತೆರೆಲ್ಲ ಕುಡೊಂಜಿ ಜನ್ಮ ಇತ್ತಿನಿಂದಾಂಡ ಅವು ತುಳುನಾಡು ತಿಕ್ಕಡು ನಮ್ಮ ಪೆದ್ದಿ ಅಪ್ಪನೆ ಬಂಜಿಡೆ ನಮಕ್ ಕುಡೋರ ಜನ್ಮ ತಿಕ್ಕಡು ಇಂಚಿತ್ತಿನ ಕಾರ್ಯಕ್ರಮನು ನಮ್ಮ ಅಪಗಾಪ ಮಲ್ಪನಂಚಿನ ಭಾಗ್ಯನು ನಮ್ಮ ಕುಡ ತಿಕ್ಕು ನಂಚಿತ್ತಿನ ಭಾಗ್ಯನು ದೇವರೇ ನಂಗೆ ಅನುಗ್ರಹ ಮನ್ಪಾಡು ಪಂಡದು ಮಂಜುನಾಥ ಸ್ವಾಮಿಯ ಪ್ರಾರ್ಥನೆ ಮಂತೊಂದು ಎನ್ನ ಸ್ವಾಗತ ಭಾಷಣನು ಮುಗಿತಾಯ ಮಂತೊಂದು. ಯಾನು ದಾಯಪನ್ಪೆ ಅಂದಿಕೆಂಡ ಎಂಕುಲು ಪೂರ ಪಾತ್ರಧಾರಿಗಳು ನೆತ್ತ ಪಿರವದ ಸೂತ್ರಧಾರಿಲು ಶಶಿಧರ್ ಶೆಟ್ಟಿ ಬರೋಡ ಬಂದಲೆ 6 ಒಂಜಿ ಬಿತ್ತಿನಿಂದು ಪಟ್ಲ ಫೌಂಡೇಶನ್ ಅವು ಬರೋಡ ಡಾವಡು ಅತನ ಗುಜರಾತ್ ಡಾವಡು ಬಂಡದು ಎಂಕಲ್ನ ನಿರೀಕ್ಷೆ ಇತ್ತಿನ 6 ಅಧ್ಯಕ್ಷರಾಪೇರ ಅಂದು 6 ಕಂಪ್ಲೀಟ್ ಬದಲಾವಣೆ ಮಲ್ತೇರು. ಅಜಿತ್ ಶೆಟ್ಟರನ್ನ ಅಧ್ಯಕ್ಷೆ ಮಲ್ತೇರು, ಇಡೀ ಕಮಿಟಿನಾರು ಮಲ್ಪರಲ್ಲಿರು, ಹಿರಿಯರನ್ನು ಎದುರ್ದಿಯರು. 6 ತುಳು ಸಂಘದ ಬರೋಡದ ಅಧ್ಯಕ್ಷರಾದ ಮಸ್ತ್ ಕೆಲಸ ಮಲ್ತಿನಾರು. പക്ഷേ ಈತು ಎಂಕ್ಲಿಗೆ ನನ್ನ ಪಾತಿರ್ನ ಅಗತ್ಯ ಜಾತಿನ ಮಾತ ಪೂಜಿದಾರ ಪಾತಿರ್ಯರು ಶಶಿಯಣ್ಣನ ಈ ಪೊರ್ತು ನಮ್ಮ ಗೌರವ ಮಲ್ಪೊಡು ಈತು ಜನ ವೇದಿಕೆ ಇಡ್ತಿನಕ್ಲು ಎಂಕುಲು ಗೌರವದ ತೊಂಡ ಶಶಿಯಣ್ಣ ಎದುರು ಬರೋಡು. ಭಾರತದ ಮಾನ್ಯ ಪ್ರಧಾನಮಂತ್ರಿಯನ್ನ ಈ ಊರುಡು 6 ಬೇರೆ ಮಲ್ತಂಡ ಇಂಚಿಪ ಬೇರ್ನ ಊರಿಗೂ ಪ್ರಧಾನಮಂತ್ರಿಯಲ್ಲಿ ಪೋಯರು ಮರಣಿ ಧರ್ಮಸ್ಥಳ ಬೆಳ್ತಂಗಡಿದ್ದಾರೆ ಶಶಿಯಣ್ಣಗೆ ಈ ಪುರ್ತುಡು ಜಯರಾಮ್ ಶೆಟ್ಟಿ ಹಿಡ್ದು ಒಂಜಿ ಗೌರವ. ಕಟೀಲ್ದಪ್ಪೆ ಉಲ್ಲಾಲ್ತಿನ ಪಾದ ತಾಮರೆಡು ಭಕ್ತಿಡೆ ಪುಡ್ಯ ಪಾಡೊಂದು ಸಭಾ ಸರಸ್ವತಿಗೆ ತರೆತಗ್ಗಾದ ಮತ್ತರ್ ಮಡಿತನಂಚಿನ ಗಣ್ಯಾತಿ ಗಣ್ಯರು ಸೇರಿಂಚಿನ ಮಾತ ಮಾನಾತಿಗೆದ ಆತ್ಮೀಯ ಬಂಧುಲೆಗೆ ತರೆತಗ್ಗ ಒಂದು ಬಂಧುಲೆ ಭರತಖಂಡದ ಪುರಾಣ ಬೊಕ್ಕ ಇತಿಹಾಸನು ಜನಮಾನಸಗೂ ತೋಜ್ಪಾದ ಒಂಜಿ ಧರ್ಮದ ನಡಕೆಯನ್ನು ತೆರಿಪಾದ ಕೊರಪುನ ಒಂಜಿ ಶ್ರೇಷ್ಠ ಕಲೆ ಇತ್ತಿಂದಾಂಡ ಅವು ಶಾಸ್ತ್ರೀಯ ಜಾನಪದ ಅಂಚನೆ ಆರಾಧನಾ ಕಲೆ ಏನಂಚಿನ ಕರಾವಳಿದ ಗಂಡು ಕಲೆ ಯಕ್ಷಗಾನ. ಈ ಯಕ್ಷಗಾನಡು ಅವೇತೋ ಕಲಾವಿದರು ಅಕಲ ಸಾಮರ್ಥ್ಯನು ತೋಜಾದ ಆ ಯಕ್ಷಗಾನ ಕ್ಷೇತ್ರನು ಉತ್ತುಂಗಗೆ ಏರಿಸಾದೇರು ಅಂಡ ಇನಿಕಲ ಈ ಕ್ಷೇತ್ರಡು ಬೆನ್ಪುನ ಕಲಾವಿದರೆಡು ಬೆರಳೆಣಿಕೆದ ಮಾತ್ರ ಕಲಾವಿದರು ಕೈದಿಂಜ ಸಂಭಾವನೆಯನ್ನು ಸಂಪಾದನೆ ಮಲ್ತೊಂದು ಎಡ್ಡೆ ಜೀವನ ನಿರ್ವಹಣೆ ಮಲ್ತಂದಿತ್ತು ಅಂಡ ಅವೇತು ಸಾವಿರ ಕಲಾವಿದರು ಅಕ್ಲಿಗೆ ಬರ್ಪುನಂಚಿನ ಸಂಭಾವನೆಡು ತಮ್ಮ ಕುಟುಂಬನು ನಿರ್ವಹಣೆ ಮಲ್ಪರೆ ಸಾಧ್ಯ ಜಂದೆ ಸ್ವಂತ ಇಲ್ಲಿ ಜಂದೆ ಜೋಕುಲೆಗೆ ಒಂಜಿ ವಿದ್ಯಾಭ್ಯಾಸ ಕುರ್ಪುನ ತಾಕತ್ತಿ ಜಂದೆ ಇನಿ ಅಶಕ್ತಿದೆಡು ಉಪ್ಪುನಂಚಿನ ಕಾಲಗಟ್ಟುಡು ಉರಿ ಕಲಾವಿದರೆಗಾದ ಭಾರತದ ಇತಿಹಾಸಡೆ ಒಂಜಿ ಸ್ಥಾಪನೆ ಮಲ್ತನ ಒಂಜಿ ಸಂಸ್ಥೆ ಇತ್ತಂದಾಂಡ ಅವು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಪಂಡದು ಯಾನು ಬಾರಿ ಪೆರ್ಮೇಡು ಪನಿಯರೆ ಇಚ್ಛೆ ಪಡೆಪೆ ಬಂದುಲೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಉದ್ಘಾಟನೆ ಗುಜರಾತ್ ಶಾಖೆನ ಉದ್ಘಾಟನೆ ಮಲ್ಪನ ಒಂಜಿ ಪುಣ್ಯ ಕೆಲಸ
ಎಂಕ್ ಇನ್ನು ತಿಕ್ಕದನ್ನು ಭಾರಿ ಭಾರಿ ಸಂತೋಷ. ಯಾನು ಮೂಲತಃ ಯಕ್ಷಗಾನದೇ ಆಯ್ತು. ಯಾನು ಯಕ್ಷಗಾನಕ್ಕೆ ಜೋಡಿದ್ದೇನೆ. ಯಾನು ಯಕ್ಷಗಾನ ಯಜಮಾನಿಯರನ್ನ ವಿಷಯಡು ಯಾನು ಒಂತೆ ತಯಾರು ಮಲ್ತಿರ್ತದೆ. ರೇಪಣ್ಣಗ ಯಜಮಾನಕನ ವಿಷಯಡು ಗಮ್ಮತ್ತು ಜನಕ್ಕೂ ಕಮ್ಮಿ ಗೊತ್ತು. ಪೂರ ಮಲ್ತದ್ದು ತಯಾರು ಮಲ್ತದ್ದು ಯಾನು ಎನ್ನ ಬಡಿದಿಡ ಬತ್ತದು ಕೇಳಿದೆ. ನಿನ್ನ ಅಮ್ಮೆರು ನಿನ್ನ ಅಣ್ಣೆ ಮೊಗಲನ ವಿಷಯಡು ಪಾತೆ ನನಗೆ ಅಕಲು ಎಲ್ಲಿಯ ಪೆರದ ಅನ್ನ ಐಕ್ ಹಾಲು ಪಂಡರು ಅಲ್ಲೊಂಜಿ ಕೀಳ್ದೀತಿನ ಭಾಷೆ ಪಂಡರು ಅಕಲ್ನ ವಿಷಯ ಏತೇ ಪಾತೇರಿ ಅಕಲು ಏತೇ ಎಲ್ಲಿ ಆಡು ಮಲ್ಲಜ್ಜಿ ಅಂಡಲ ಪಾತೇರು ಈರು ಎಲ್ಲಿ ಆವಚ್ಚು ಅವು ಹೆಂಗೆ ಗೊತ್ತಾಡು ಒಂದು ಹೆಂಗೆ ದೀತಿನ ಕೀಲು ಎಂದು ಯಾನ ಅಲ್ಲ ಎದುರಿ 10 ಪೇಜ್ నుంచి ಬರ್ತೆ ಅವು ಎಡ್ಡಾಡು ಪರ್ತಿನಲ್ಲಿ ಎಡ್ಡಾಡು ಇಜಿಂದ ಇನಿಕ್ ಅವನು ಪಂಪಿನ ಸಂದರ್ಭಲ್ಲ ಇಜ್ಜಿ ಮನಕ ಮಾತೆಲ್ಲ ಆಟ ಎದುರು ಒಂದಲ್ಲೇರು ನಮ್ಮ ಕಿನ್ನಿ ಪುನಗ ಜಾಲನು ಅರೆತ್ತದು ಐಕ್ ಅಂಬಿ ಪೂಜಿದು ದೊಂದಿಡು ಆಟ ಆತನಿಗೆ ಐದು ಪಕ್ಕ ಗ್ಯಾಸ್ ಲೈಟ್ರಿಡ ಆಟ ಆಡು ಐದು ಪಕ್ಕ ಈ ಎಲೆಕ್ಟ್ರಿಸಿಟಿಡು ಆಡು ಅವೇ ಆಟ ಮುಂದುವರಿದು ಇನಿಕ್ಕೆ ಈ ಸ್ಥಿತಿಗೆ ಬರ್ತದು ನಮ್ಮ ಇಂಚ ಆವಡಂದಾಂಡ ಐತ ಪಿರವು ನಮ್ಮ ಪಟ್ಲ ಸತೀಶಣ್ಣನ ಚಿನ್ನಕಲ್ಲ ಪ್ರೋತ್ಸಾಹ ಜರೂರು ಬೋಡಾಂಡು ಇಜ್ರಿಂದಾಂಡ ಈ ಯಕ್ಷಗಾನ ಏಪನೆ ಕೈದಾತು ಜನಕುಲೆಗೆ ಇನಿಕ್ ಸಿನಿಮಾ ಹತ್ತಂದೆ ಬೇತೆ ಪೂರಾದ ಮರಳು ಹತ್ತಂದೆ ಬೇತೆ ಉಲ ಈ ಯಕ್ಷಗಾನದ ಮಿತ್ತು ಹೆಮ್ಮೆ ಕಡಿಮೆ ಆಯ್ತಂಡು ಒಂಜಿ ಕಲಾ ಪ್ರೋತ್ಸಾಹ ಮಲ್ಪೊಡ್ದಾಂಡ ಆಗಿ ಹೆಮ್ಮೆ ಬೋಡು ಹೆಮ್ಮೆ ಎತ್ತನದಾಂಡ ಆ ಕಲೆ ಎಡ್ಡೆ ಹಾಕೊಂಡು ಐಕ್ ಪ್ರೋತ್ಸಾಹ ಮಲ್ಪೋಲಿ ಒಕ್ಕ ಕಲಾವಿದರನ್ನ ಬದುಕುದ ವಿಚಾರ ಮಲ್ತದು ನಮ್ಮ ಸತೀಶ್ ಅಣ್ಣೆ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನನ್ನು ಒಂಜಿ ಚಾಲು ಮಲ್ತಿನ ನಂಗೆ ಮಸ್ತ್ ಮಲ್ಲ ಶ್ಲಾಘನೀಯವಾಯಿನ ವಿಚಾರ. ಒಂಜಿ ಕಲಾವಿದನ ಒಂಜಿ ಜೀವನ ಬಂದಾಗ ನಂಗೆ ಗೊತ್ತುಂಡು ನಮ್ಮ ಜೋಕುಲೆಗೆ ಹತ್ತಂದಾಂಡ ಇತ್ತೆ ಜವನೇರೆಗೆ ಬಂದಾಗ ಒಂಜಿ ಸರ್ಕಸ್ ಪಣದು ಒಂಜಿ ಸೀರಿಯಲ್ ಬರೋದಿತ್ತುಂಡು ಆ ಸರ್ಕಸ್ ಎಂಚಿನ ಆ ಒಂದು ಇತ್ತುಂಡು ಪಣದು ಜನಕುಲೆ ಗೊತ್ತಾಂಡು ಆ ಲೈಟಿದ ಬಲ್ಪುಗು ಜನಕುಲು ಲೈಫ್ನ ತೂದು ಖುಷಿ ಪಡೋದಿತ್ತೇರು ಅಂಚೆನೆ ನಮ್ಮ ಕಲಾವಿದರನ್ನೆಲ್ಲ ಲೈಫ್ ಅಂಚೆನೆ ಅಕುಲು ಈ ರಾತ್ರಿ ಈ ಲೈಟಿದ ಬಲ್ಪುಗು ನಲ್ತದು ದಿನೊಟ್ಟು ಅಕುಲು ಊರೂರು ತಿರ್ಗದು ಅಕಲ ಜೀವಮಾನ ಎಂಚಾಗ ಎಪ್ಪು ಇರೋ ಪಣದು ಅವು ಆಯ್ನನೇ ಗೊತ್ತು. ಸೈನಿಕರು ಅವಳು ಬೋರ್ಡರ್ಡ್ ಅಕಲು ಕೆಲಸ ಮಲ್ಪೋರಿಗೆ ಅಕಲೆ ಪರ್ಬಜ್ಜಿಗೆ ಅಂಡ ನಮ್ಗೆ ಪರ್ಬ ಮಲ್ಪೋಯವ್ರಿಗೆ ಅಂಚೆನೆ ಕಲಾವಿದರು ನಂಗೆ ಮನೋರಂಜನೆ ಕೊರ್ಪೇರು ಅಕಲ್ನ ಇಲ್ಲಡೆ ಅಕಲು ಮನೋರಂಜನೆ ಮಲ್ಪುಜೇರು ಅಕಲ್ನ ಇಲ್ಲಡೆ ಮನೋರಂಜನೆ ಮಲ್ಪೊಡಂದಾಂಡ ಅಕಲೆಗೆ ಮಸ್ತ್ ಬಲಿದಾನ ಮಲ್ಪೊಡಾಪಂಡು ಅಕಲು ಮಸ್ತ್ ತ್ಯಾಗ ಮಲ್ಪೊಡಾಪಂಡು ಆ ತ್ಯಾಗ ಬುದ್ಧಿನ ದೀದು ಆ ತ್ಯಾಗ ಬುದ್ಧಿನ ಎಣ್ಣದು ನಮ್ಮ ಪಟ್ಲ ಸತೀಶ್ ಅಣ್ಣೆ ಈ ಫೌಂಡೇಶನ್ ಸ್ಟಾರ್ಟ್ ಮಾಡ್ತಿನವರಿಗೆ ಎಂಕಲ್ನ ಸಹಸ್ರ ನಮಸ್ಕಾರ. ನಮ್ಮ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ ವಂದನೆಗಳು. ನಾವೀಗ ಗುಜರಾತ್ನ ಬರೋಡದಲ್ಲಿದ್ದೀವಿ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ 30ನೇ ಘಟಕದ ಉದ್ಘಾಟನಾ ಸಂಭ್ರಮದ ಸಂತೋಷದಲ್ಲಿ ನಾವೆಲ್ಲರೂ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣೀಕರ್ತರಾದಂತಹ ನಮ್ಮ ಇವತ್ತಿನ ಕಾರ್ಯಕ್ರಮದ ರೂವಾರಿಯಾದಂತಹ ಶಶಿಧರ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಹಾಗೂ ಅದರ ಜೊತೆಗೆ ನಮ್ಮ ಪಟ್ಲ ಫೌಂಡೇಶನ್ ಗುಜರಾತ್ ಘಟಕದ ಅಧ್ಯಕ್ಷರಾದಂತಹ ಅಜಿತ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಕುಶಾಲ್ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಬಂಧುಗಳೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪನೆಯಾಗಿ 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಘಟಕಗಳನ್ನು ವಿಸ್ತರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಇದು ರಾಜ್ಯಾದ್ಯಂತ, ದೇಶಾದ್ಯಂತ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಆಗ್ತಾ ಇದೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಒಂದು ಅಶಕ್ತ ಕಲಾವಿದರಿಗಾಗಿ ಸ್ಥಾಪಿಸಲ್ಪಟ್ಟಂಥ ಒಂದು ಸಂಸ್ಥೆ. ಈಗಾಗಲೇ 1,25,00,000ಕ್ಕೂ ಮಿಕ್ಕಿ ನಾವು ಕಲಾವಿದರಿಗೋಸ್ಕರ ವಿನಿಯೋಗಿಸಿದ್ದೇವೆ. ಇನ್ನು ಒಂದು 100 ಮನೆಗಳ ಯೋಜನೆಯ ಹಂತದಲ್ಲಿ ನಾವಿದ್ದೇವೆ. ಅದಕ್ಕೆ 5 ಎಕರೆ ಜಾಗದಲ್ಲಿ ಒಂದು
ಯಕ್ಷ ಕಲಾಗ್ರಾಮ ಎಂಬುದಾಗಿ ಕಲಾವಿದರ ಒಂದು ಗ್ರಾಮವನ್ನೇ ನಿರ್ಮಾಣ ಮಾಡಬೇಕೆಂಬ ನಮ್ಮೊಂದು ಸದುದ್ದೇಶ ಇದೆ. ಅನೇಕ ಯೋಜನೆಗಳು, ಕಲಾವಿದರಿಗೆ ಇನ್ಶೂರೆನ್ಸ್ ಆಗಲಿ ಅಥವಾ ಬಡ ಕಲಾವಿದರಿಗೆ ನಾವು ಅವರಿಗೆ ಒಂದು ಆಧಾರ ಸ್ತಂಭವಾಗಿ, ಒಂದು ವೇಳೆ ಅವರು ಮಧ್ಯದಲ್ಲಿ ಅಸುನೀಗಿದ್ದರೆ ಅವರ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲುವುದು, ಇಂತಹ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಇಂತಹ ಪುಣ್ಯಾತ್ಮರು ನಮಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ, ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇದು ನಮ್ಮೆಲ್ಲರ ಕಲಾವಿದರ ಸೌಭಾಗ್ಯ. ಅದಕ್ಕಾಗಿ ಗುಜರಾತ್ ಘಟಕದ ಸಮಸ್ತ ಪದಾಧಿಕಾರಿಗಳಿಗೂ ಗುಜರಾತಿನ ಎಲ್ಲ ಕನ್ನಡ ತುಳು ಬಾಂಧವರಿಗೂ ನನ್ನ ಹೃದಯಾಂತರಾಳದ ವಂದನೆಗಳನ್ನು ಅರ್ಪಿಸುತ್ತಾ ನಮ್ಮ ಟಿವಿ ಇದನ್ನು ಪ್ರಸಾರ ಮಾಡ್ತಾ ಇದೆ. ಮುಂಬೈಟ್ ಬಂದ ಬಿಂಜರ್ನಗುಲೆ ಕಲಾವಿದರ ಮೀಡಿಯಾದಗುಲೆ ರೋಲ್ ಬಂಡೋಲರ ಬಕ್ಕ ಎನ್ನ ತುಳು ಕನ್ನಡ ಕುಟುಂಬದಗಳ ಮಾತರೆಗಳ ಎನ್ನ ಉಡಲ್ದಿಂಜಿನ ಸೊಲ್ಮೆಯನ್ನು ಸಲ್ಲಿಸೊಂದು ಭಾರಿ ಖುಷಿ ಒಂದುಂಡಿನಿ. ಎನ್ನೊಂಜಿ ಪದಿತ ಸುರತ್ತ ಆಯನ ಬಿಂಜಂದು ಮಲ್ತಾರೆ, ಆನ ಯಾನ ಬಿಂಜಂದು ಎನ್ನುಜಿ ದೇವನಿಗಳು ಎನ್ನ ಪೂರ ಕುಟುಂಬಗಳು ಯಾನ ಕುಟುಂಬಗಳು ಇಲ್ಲ ಬತ್ತನ್ನೆನ್ನುವೆ. ಈ ಒಂದು ನಿನ್ನೆ ಕೇಳಿದಂಥ ನಾವು ನೋಡಿದಂಥ ಯಕ್ಷಗಾನ ನಮಗೆ ಲಾಸ್ಟಿಗೆ ಆಗುವಾಗ ಎಲ್ಲರಿಗೆ ಕಣ್ಣಿನಲ್ಲಿ ನೀರು ಬರುವಂಥ ಒಂದು ಸನ್ನಿವೇಶವನ್ನು ತಂದಿಟ್ಟಿದ್ದರು. ಇವತ್ತು ನಮ್ಮ ಬರೋಡದಲ್ಲಿ ಈ ಕಾರ್ಯಕ್ರಮ ನಡೀತದೆ. ನಮ್ಮನ್ನು ಬರಬೇಕು ಅನ್ನುವ ಶಶಿಯಣ್ಣನವರ ಆಮಂತ್ರಣಕ್ಕೆ ನಾವು ತಲೆಬಾಗಿ ಇಲ್ಲಿ ಬಂದಿದ್ದೇವೆ. ಯಾಕಂದರೆ ನಾವು ಬರುವಾಗ ಇಲ್ಲಿ ಎದುರುಗಡೆ ಬೋರ್ಡ್ ಕರ್ನಾಟಕ ಸಮಾಜ ಅಂತೇಳಿ ಬರೆದಿದೆ. ಅದಕ್ಕಾಗಿ ನಾನೀಗ ಕನ್ನಡದಲ್ಲೇ ಮಾತಾಡಬೇಕಾಗಿತ್ತು. ಎಂಟ್ರಿಯಲ್ಲಿ ಕರ್ನಾಟಕ ಸಮಾಜ, ನಮ್ಮ ಸೂರತ್ನಲ್ಲೂ ಕರ್ನಾಟಕ ಸಮಾಜವೇ ಇರೋದು. ನಮ್ಮ ಸಂಘಟನೆ ಕರ್ನಾಟಕ ಸಮಾಜದಿಂದ. ನಾವು ಸತೀಶ್ ಶೆಟ್ ಪಟ್ಲ ಇವರು ಮಾಡುವಂಥ ಒಂದು ಈ ಗುಜರಾತಿನಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು. ಈ ಗುಜರಾತಿನಲ್ಲಿ ನಮಗೆ ಇನ್ನು ಮುಂದೆ ಯಕ್ಷಗಾನ ನೋಡಲಿಕ್ಕೆ ನಾವು ಮುಂಬೈಗೆ ಹೋಗ್ಬೇಕಂತೇಳಿಲ್ಲ, ಊರಿಗೆ ಹೋಗ್ಬೇಕಂತೇಳಿಲ್ಲ. ಪ್ರತಿ ಗುಜರಾತಿನ 4 ಕಡೆಗಳಲ್ಲಿ ವರ್ಷಕ್ಕೊಮ್ಮೆ ಒಂದೊಂದು ಕಡೆಯಲ್ಲಿ, ಸೂರತ್ನಲ್ಲಿ, ಅಂಕ್ಲೇಶ್ವರ್, ಬರೋಡಾ, ಅಹಮದಾಬಾದ್ನಲ್ಲಿ ವರ್ಷಕ್ಕೂ ಒಂದೊಂದು ಸಲ ಒಂದೊಂದು ಕಡೆಯಲ್ಲಿ ಈ ಯಕ್ಷಗಾನ ಕಾರ್ಯಕ್ರಮ ನಡೆಯಲಿದೆ. ಅಂದರೆ 4 ವರ್ಷಕ್ಕೊಮ್ಮೆ ಒಂದು ಜಾಗಕ್ಕೆ ಈ ಕಾರ್ಯಕ್ರಮ ಬರ್ತದೆ. ನಾವು ಆ ದೇವರು ಈ ಲೋಕಕ್ಕೆ ಕೊಡುವಂತಹ ಏನಾದರೂ ಇದ್ದರೆ ಅದು ಈ ಕಲಿಯುಗದಲ್ಲಿ ಮನುಷ್ಯನ ರೂಪದಲ್ಲಿಯೇ ಕೊಡಬೇಕಾಗ್ತದೆ. ಯಾಕಂದರೆ ದೇವರ ರೂಪದಲ್ಲಿ ಬರಲಿಕ್ಕಾಗೋದಿಲ್ಲ. ಆ ಭ್ರಮರಾಂಬೆ ಮೊದಲ ಕಾಲದಲ್ಲೆಲ್ಲ ರಾಕ್ಷಸರನ್ನು ಕೊಲ್ಲಲಿಕ್ಕೆ ಅವರ ಧ್ವಂಸಕ್ಕಾಗಿ ದೇವಿ ಅವತಾರ ತಾಳಿ ಹೋಗ್ತಿದ್ಲು. ಆದರೆ ಈ ಕಲಿಯುಗದಲ್ಲಿ ಆ ಭ್ರಮರಾಂಬೆ ಸತೀಶ್ ಶೆಟ್ಟಿ ಪಟ್ಲಾರಂತಹ ಒಬ್ಬ ಯಕ್ಷ ಧ್ರುವನನ್ನು, ಯಕ್ಷಗಾನದ ಕಲಾವಿದರನ್ನು ಉದ್ಧರಿಸಲಿಕ್ಕಾಗಿ ಈ ಜಗತ್ತಿಗೆ ಕಳಿಸಿದ್ದಾಳೆ. ನಾವು ಮೊನ್ನೆವರೆಗೆ ಸತೀಶ್ ಶೆಟ್ಟರು ಯಾರು ಅನ್ನುವುದನ್ನು ನೋಡುವ ಕುತೂಹಲದಲ್ಲಿ ಇದ್ದೆವು. ಆದರೆ ಇವತ್ತು ಪ್ರತ್ಯಕ್ಷದರ್ಶಿಯಾಗಿ ನಮ್ಮೆದುರು ಸತೀಶ್ ಶೆಟ್ಟರು ಇದ್ದಾರೆ ಅಂದರೆ ನಮಗೆ ನಿಜವಾಗಿ ಆ ದೇವರು ಕೊಟ್ಟ ವರದಾನ. ಇದು ನಮ್ಮೆಲ್ಲರ ಭಾಗ್ಯ. ನಾವು ಈ ಸತೀಶ್ ಶೆಟ್ಟಿಯವರ ಈ ಪಟ್ಲ ಅಂದರೆ ಪಟ್ಟು ಬಿಡದ ವ್ಯಕ್ತಿ ಅವರೀಗ. ಪಟ್ಟು ಬಿಡದೆ ಕಲಾ ಜಗತ್ತನ್ನು ಮೆರೆಸಬೇಕು. ಯಾಕಂದರೆ ಎಂಕ್ಲ ದಕ್ಷಿಣ ಕನ್ನಡದ ಮಲ್ಲ ಕಲೆಯಾದು ಒರಿಯೊಂದಿತ್ತನ ಯಕ್ಷಗಾನ ಅಳಿಸೋ ಒಂದುಂಡು ಪಂಡ ಪೋಂದುಂಡು. ಅವೇನು ಒಂಚೂರು ಮಿತ್ತದಿರ್ತದ, ಅವೇನು ಎಡ್ಡೆ ವೃಕ್ಷ ಆದ ಬೊಲೆವರ ಹೆಲ್ಪ್ ಮಲ್ತೊಂದಿಪ್ನ ಸತೀಶ್ ಶೆಟ್ರಿಗೆ ನಲ್ಲ ಶುಭಾಶಯಗಳು, ಅಭಿನಂದನೆಗಳು. ಬೊಕ್ಕ ನಾವು ಕೆಲಸಗಳ ಬರೋಡದ ಪರವಾದ ಎಂಕ್ಲ ಹೆಲ್ಪ್ ಬೋಡಿತ್ತಂಡ ಎಂಕ್ಲ ಪೂರ ಜನಲ ಇರ್ನ ಬೆರಿ ಸಹಾಯದು ಅಂತೊಂದಿಲ್ಲ ಅಂಚಪಂದ್ರೆ ಎಂಕ್ ಎಡ್ಡೆ ಸಂತೋಷ ಅವನು.
ಆಶ್ಚರ್ಯವಾಗುತ್ತಾ ಇದೆ. ಓರ್ವ ಕಲಾವಿದ ಉಳಿದ ಕಲಾವಿದರಿಗಾಗಿ ಈ ರೀತಿಯ ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದರೆ, ಇಂತಹ ಒಂದು ಸಂಘಟನೆ ನಮಗೆ ಬೇರೆ ಎಲ್ಲಿಯೂ ಕಾಣುವುದಕ್ಕೆ ಸಾಧ್ಯತೆ ಇಲ್ಲ. ನಾಟಕ ರಂಗದಲ್ಲಾಗಲಿ, ಸಿನಿಮಾ ರಂಗದಲ್ಲಾಗಲಿ, ಪ್ರಪಂಚದ ಯಾವುದೇ ಒಂದು ರಂಗದಲ್ಲಾಗಲಿ ಇಂತಹ ಒಂದು ವ್ಯವಸ್ಥೆ ಓರ್ವ ಕಲಾವಿದ ಉಳಿದ ಕಲಾವಿದರಿಗಾಗಿ ಈ ರೀತಿಯದ್ದಾದಂತಹ ಒಂದು ಸಂಘಟನೆಯನ್ನು ಮಾಡಿದ್ದಾನೆ ಅಂತಾದರೆ ಖಂಡಿತವಾಗಿಯೂ ಪಟ್ಲ ಸತೀಶ್ ಶೆಟ್ಟರ ಸಾಧನೆಗೆ ನಾವು ಶರಣು ಬರಲೇಬೇಕು. ಮಾಡಿದಂತಹ ಕಾರ್ಯದ ಬಗ್ಗೆ ಇದುವರೆಗೆ ಎಲ್ಲರೂ ಹೇಳಿದ್ದಾರೆ, ನಾನು ಪ್ರತ್ಯೇಕವಾಗಿ ಹೇಳಬೇಕಾದಂಥ ಅಗತ್ಯ ಇಲ್ಲ. ಮೊದಲಿನ ಕಾರ್ಯಕ್ರಮದಲ್ಲೇ, ಉದ್ಘಾಟನಾ ಕಾರ್ಯಕ್ರಮದಲ್ಲೇ 10-15 ಮಂದಿಗಳಿಗೆ 50,000 ಹಾಗೆ ಬಡ ಕಲಾವಿದರಿಗೆ, ಅಶಕ್ತ ಕಲಾವಿದರಿಗೆ ಸಹಾಯವನ್ನು ಮಾಡಿದವರು. ನಮಗೆ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಲ್ಲಿ ಇದ್ದು ಏನಾದರೂ ಸರಿ ನಮ್ಮ ಜಡ ಬಿಡದೇ ಇದ್ದರೆ ನೋಡಿ ಭಾಳ ಸಂತೋಷ ಆಗ್ತಾಯಿದೆ. ಇಲ್ಲಿ ನಮ್ಮದು ಕಲ್ಚರ್ ಆಗಲಿ, ನಮ್ಮದು ಟ್ರೆಡಿಷನ್ ಆಗಲಿ, ಈ ಥರ ನಮ್ಮದು ಕಲೆ, ಆರ್ಟ್ಸ್ ಎಲ್ಲ ನೋಡಿದ್ರೆ ನಮಗೆ ಕರ್ನಾಟಕದಲ್ಲೇ ಇದ್ದಿದ್ದ ಥರ ಒಂದು ಸ್ವಲ್ಪ ಫೀಲಿಂಗ್ ಬರುತ್ತೆ. ಈ ಪ್ರೋಗ್ರಾಮ್ ಯಾರ್ಯಾರು ಆರ್ಗನೈಸ್ ಮಾಡಿದಾರೋ, ಏನೇನು ಹೆಲ್ಪ್ ಮಾಡಿದಾರೋ ಎಲ್ಲ ಲೆವೆಲಲ್ಲೂ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ಯಾಕಂದರೆ ಇದು ತುಂಬ ಚೆನ್ನಾಗಿರೋ ಇದು ನಮಗೆ ಯಾವ ರೀತಿಲಾದರೂ ಸರಿ ಕರ್ನಾಟಕ ಕಲ್ಚರ್ ವಿಷಯ ಏನಾದರೂ ನಾವು ನಮ್ಮ ಕಡೆಯಿಂದ ಹೆಲ್ಪ್ ಮಾಡೋಕ್ಕಾದರೆ ನಮ್ಮ ಕಡೆಯಿಂದ ನಾವು ಯಾವಾಗಲೂ ರೆಡಿನೇ. ಸೊ ನಮಗೆ ಇಲ್ಲಿ ಇದೊಂದು ನೋಡಿ ತುಂಬ ಸಂತೋಷ. ಆಗಿ ಅಟ್ಲೀಸ್ಟ್ ವರ್ಷದಲ್ಲಿ 1-2 ಪ್ರೋಗ್ರಾಮ್ ಈ ಥರ ನಡೀತಾ ಇದ್ದರೆ ನಮ್ಮ ಕಲ್ಚರ್ ಒಂದು ಸ್ವಲ್ಪ ಇದಾಗ್ತಾ ಇರುತ್ತೆ. ಥ್ಯಾಂಕ್ಸ್. ಗುಜರಾತ್ ಹಿಡಿದು ರಡ್ಡು ಇಲ್ಲಿನ ನಮ್ಮ ಯಕ್ಷ ಪಟ್ಲ ಫೌಂಡೇಶನ್ಗೆ ಕೊರ್ಪ ಅಂತ ಪಣ್ಣರೆ ಭಾರಿ ಸಂತೋಷ ಒಂದುಂಡು. ಐಟ್ ಒಂಜಿ ಇಲ್ಲಿನ ಅಂಕ್ಲೇಶ್ವರದಕ್ಕಲು ಸ್ವತಃ ಪೂರ ಅಂಕ್ಲೇಶ್ವರದಕ್ಕಲು ಸೇರಿದು 5,11,000 ರೂಪಾಯಿನ ಕೊಡ್ತೇವೆ. ಈ ಒಂಜಿ ಎಡ್ಡೆ ಉದ್ದೇಶನ ಮಂತಿನ ಮಾತ ಅಂಕ್ಲೇಶ್ವರದ ಕೊಡುಗೈ ದಾನಿಲಿ ಹೊರ ವೇದಿಕೆಗೆ ಬರೋಡು, ದಯದಿದ್ದು ಬರೋಡು, ಹರೀಶನ್ನೇ, ಅಶ್ವಿನನ್ನೇ, ಪುಷ್ಪನಾಥನ್ನೇ, ಕೃಷ್ಣರೇ ದಯದಿದ್ದು ವೇದಿಕೆಗೆ ಬರೋಡು. ಅಂಚನೆ ಶಂಕರಣ್ಣೆ, ಬೊಕ್ಕ ನಮ್ಮ ರವಿ ಅಣ್ಣೆ ಮಾತೆಲ್ಲ ಸೇರಿದು ಈ ಮೊತ್ತನು ಶ್ರೀ ಸತೀಶ್ ಶೆಟ್ಟಿ ಪಟ್ಲ ಮೇರೆಗೆ ಹಸ್ತಾಂತರ ಮನ್ಪಡು ಬಂಡದು ವಿನಂತಿ ಮಂತಂದಿಲ್ಲ. ದಯದಿದ್ದು ವೇದಿಕೆ ಬರೋಡು. ಪುಷ್ಪನಾಥನ್ನ, ಅಶೋಕ್ ಶೆಟ್ರಿ, ಸುರೇಶ್ ಶೆಟ್ರಿ ದಯದಿದ್ದು ಯಾನು ಅಂಕ್ಲೇಶ್ವರ ಅಂತ ಪಣ್ಣಾಗ ಏರು ಮಾತ ನಿಖಿಲ್ ಈ ಕಾರ್ಯಕ್ರಮಕ್ಕೆ ಸಹಾಯ ದಯದಿದ್ದು ಬಲೆ ನಿಖಿಲ್ ಶಂಕರ್ ಶೆಟ್ರಿ, ರಾಘವೇಂದ್ರ ಶೆಟ್ರಿ ನಿಖಿಲ್ ಮಾತೆರ್ಲ ದಯದಿದ್ದು ಬಲೆ ನಿಖಿಲ್ ರಮೇಶ್ ಶೆಟ್ರಿ ದಯದಿದ್ದು ಮಾತೆರ್ಲ ಬಲೆ ಯಾನು ಪುದರ್ ಪಂಟಜಿ ಅಂತ ಕಾಪಾಡ್ಚಿ ದಯ ಪಂಡ ಕೊರ್ತನ ನಿಖಿಲು ಕೊರ್ತು ನಡೆದಾರೆ ಒಂಜಿ ಯಕ್ಷಗಾನದ ಕಲಾವಿದನ ಇಲ್ಲಡೆ ಒಂಜಿ ಇಲ್ಲ ಆಪುಣದು ಪಣ್ಣರೆ ಇಂಕ ಭಾರಿ ಸಂತೋಷ ಆವೊಂದುಂಡು. ದಯದಿದ್ದು ನಿಖಿಲು ಮಾತೆರ್ಲ ಬರಡು. ನಿಖಿಲ್ ಕೊರೋನಂಚಿತನ ಮೊತ್ತನು ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಮೇರೆಗೆ ಹಸ್ತಾಂತರ ಮಲ್ಪಡೊಂದು ಕಾರ್ಯಕ್ರಮಕ್ಕೂ ನಮ್ಮ ಬರೋಡದಕ್ಕಲ ಆಯ್ನಂಚಿತನ ಶ್ರೀಯುತ ಜಯರಾಮ್ ಶೆಟ್ರಿ 50,000 ರೂಪಾಯಿ, ಶ್ರೀಯುತ ದಯಾನಂದ್ ಬಂಟ್ರು 50,000 ರೂಪಾಯಿ, ಯಶವಂತ್ ಶೆಟ್ಟಿ 50,000 ರೂಪಾಯಿ, ವಿಶಾಲ್ ಶಾಂತ 25,000 ರೂಪಾಯಿ, ಸುಧಾಕರ್ ಶೆಟ್ರಿ 10,000 ರೂಪಾಯಿ, ಸುನಿಲ್ ಶೆಟ್ಟಿ 10,000 ರೂಪಾಯಿ, ಬಾಲಕೃಷ್ಣ ಶೆಟ್ರಿ 5,000 ರೂಪಾಯಿ, ಮಾಧವ್ ಶೆಟ್ರಿ 5,000 ರೂಪಾಯಿ, ಸತೀಶ್ ಶೆಟ್ಟಿ 5,000 ರೂಪಾಯಿ, ಮಹಾವೀರ್ ಜೈನ್ 5,000, ದಿನಕರ್ ಶೆಟ್ಟಿ 5,000, ದಯಾನಂದ್ ಶೆಟ್ಟಿ
5,000, ಪ್ರವೀಣ್ 5,000, ಕವಿತಾ ರವಿಗೌಡ 5,000, ಕೃಷ್ಣ ಶೆಟ್ಟಿ 2,000, ಸತೀಶ್ ಉಚ್ಚಿಲ್ 2,000, ಕಾರ್ತಿಕ್ ಗೌಡ 2,000, ಶಿವರಾಮ್ ಶೆಟ್ಟಿ 1,000, ವಿನಯ್ ಶೆಟ್ಟಿ 1,000, ನವೀನ್ ಶೆಟ್ಟಿ 1,000, ಸುರೇಶ್ ಶೆಟ್ಟಿ 1,000, ಪ್ರಶಾಂತ್ ಶೆಟ್ಟಿ 3,000, ವಾಸು ಸುವರ್ಣ 2,000, ಜಗದೀಶ್ ನಾವ್ಡ 2,000, ಕೊರಗಪ್ಪ ಬಂಜನ್ 1,000, ರವಿ ಸೈಲನ್ 2,000. ಒಂದು ಹತ್ತಂದೆ ಮಲ್ಲ ಕೊಡುಗೈ ದಾನಿ ಅಂಚಿತ್ತನ ಶಿವರಾಮ್ ಶೆಟ್ಟಿ 50,000 ರೂಪಾಯಿ. ತುಂಬು ಹೃದಯದ ಜಿಂಜಿನ ಮನಸ್ಸುಡು ಕೊರ್ನಂಚಿನ ಮೊತ್ತ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನೆತ್ತ ಸದುಪಯೋಗ ಆವಡು ಬರೋಡದಕ್ಕಲು ನಿಖಿಲೊಟ್ಟಿಗೆ ಏಪಲ ಉಲ್ಲಾಂದ್ ಪನ್ಪು ನಂಚಿನ ಆಸ್ವನ ಒಟ್ಟಿಗೂ ಇನಿ ಕುಡೋರ್ತಿನ ಮೂಲು ಪುಟ್ಟು ಪರ್ಬದ ದಿನ ಸುಜಾತ ದಿನಕರ ಶೆಟ್ಟಿ ಆರ್ಲ ಹೊರ ವೇದಿಕೆಗೆ ಬರ್ತದೆ ಪುಷ್ಪಗುಚ್ಛ ಸ್ವೀಕಾರ ಮಲ್ಪಡು ಪಂಡದ ವಿನಂತಿ ಮಂತೊಂದಿಲ್ಲ ನಮ್ಮ ಓವೇ ತುಳು ಸಂಘದ ಕಾರ್ಯಕ್ರಮ ಆಪುನ ಇತ್ತಿಂದಾಂಡ ಐಟು ಪುಟ್ಟು ನಕಲಿಗೆ ಶುಭಾಶಯ ಪನ್ಪುನು ನಮ್ಮ ಕರ್ತವ್ಯ ದಯದಿ ಇದು ವೇದಿಕೆಗೆ ಬರ್ತದೆ. ಪ್ರಮೀಳಾ ಶೆಟ್ಟಿ ಅಂಚನೆ ಸುಜಾತ ಶೆಟ್ಟಿ 2 ಜನಲ ಸತೀಶ್ ಶೆಟ್ಟಿ ಪಟ್ಲ ಮೇರ್ನ ಕೇಳಿದ ಪುಷ್ಪಗುಚ್ಛನ ಸ್ವೀಕಾರ ಮಲ್ಪಡು ಪಂಡದ ವಿನಂತಿ ಮಂತೊಂದಿಲ್ಲ. ಇನ್ನಿತ ದಿನಟ್ಟು ನಮಗೊಂಜಿ ಬಾರಿ ಖುಷಿದ ದಿನ. ನಮ್ಮ ಯಕ್ಷಗಾನದ ಮಹಾಮಲ್ಲ ಧ್ರುವತಾರಾಜಿನ ಸತೀಶ್ ಪಟ್ಲೇರು ನಮ್ಮೊಟ್ಟುಗುಲ್ಲೇರು ಅಂಚೆನೆ ಗುಜರಾತದ ಘಟಕದ ಸ್ಥಾಪನ ಮಲ್ಪೊಡೊಂದು ಬಾರಿ ಒಂಜಿ ದುಂಬುಡಿಂಚಿ ನಮನ ಒಂಜಿ ಆಸೆ ಎತ್ತನು ಅವೇನು ಶಶಿಯಣ್ಣನ ಮುಖಾಂತರ ಅದು ಇನ್ನಿಗೆ ನಮಕ್ ಅವೇನು ಮಲ್ಪನಂಚಿತ್ತಿನ ಒಂಜಿ ಮುಖ ತೆಗೆದುಂಡು ಅಂಚೆನೆ ನಮ್ಮ ಗುಜರಾತ್ ಘಟಕದ ಫಸ್ಟ್ದ ಒಂಜಿ ಕಾರ್ಯಕ್ರಮನ ನಮ್ಮ ಬರ್ಪಿ ವರ್ಷ ಅಂಕ್ಲೇಶ್ವರ ಮಲ್ಪೊಂದ ಯೋಚನೆ ಮಲ್ತದ. ನಮ್ಮ ದುಂಬುಗ್ಲ ಈ ಸಂಸ್ಥೆಗೆ ನಮ್ಮ ಏನ ಸಾಧ್ಯ ಉಂಡು ಅವೇನು ಮಲ್ತೊಂದು ಈ ಸಂಸ್ಥೆ ಹಿಡಿದು ಇಪ್ಪೋ ಬಂಡದು ಒಂಜಿ 2 ಪಾತ್ರ ಬಣ್ರಿ ಯೋಚನೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಂಗಳೂರು ಇದರ 30ನೇ ಶಾಖೆಯನ್ನು ನಾವು ಬರೋಡದಲ್ಲಿ ಪ್ರಾರಂಭಿಸುವುದಕ್ಕೋಸ್ಕರವಾಗಿ ತುಂಬ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇವೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಯಕ್ಷಗಾನಕ್ಕೆ ಮಾತ್ರ ಸೀಮಿತವಾಗದೆ ಯಕ್ಷಗಾನದ ಕಲಾವಿದರ ತೊಂದರೆಗಳಿಗೆ ಸ್ಪಂದಿಸುತ್ತಾ ಸುಮಾರು 2 ವರ್ಷದಲ್ಲಿ 1.5 ಕೋಟಿಗೂ ಮಿಕ್ಕಿ ಇದರಿಂದ ಸಹಾಯಧನವನ್ನು ಯಕ್ಷಪಟ್ಲ ಫೌಂಡೇಶನ್ ಕೊಟ್ಟಿದೆ. ಗುಜರಾತಿನ ಮೂಲಕವಾಗಿ ನಾವು ಕೂಡ ಯಕ್ಷಪಟ್ಲ ಫೌಂಡೇಶನ್ನೊಂದಿಗೆ ಸಹಕರಿಸುವ ಯೋಜನೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಕನ್ನಡದಲ್ಲಿ ಒಂದು ಮಾತಿದೆ, ದೇವರು ಕೊಟ್ಟರೆ ಕೊನೆ ತನಕ, ಮಾನವ ಕೊಟ್ಟರೆ ಮನೆ ತನಕ ಎಂಬ ಗಾದೆ ಮಾತನ್ನು ನಾವು ಕೇಳಿದ್ದೇವೆ. ಪಟ್ಲ ಸತೀಶ್ ಶೆಟ್ಟರು ದೇವರಲ್ಲ, ಆದರೆ ದೇವರಿಗಿಂತ ಕಡಿಮೆಯೂ ಅಲ್ಲ ಎನ್ನುವ ಮಾತಿನ ಮುಖಾಂತರ ಅವರು ಯಕ್ಷಗಾನದಲ್ಲಿ ಆಸಕ್ತ ಕಲಾವಿದರಿಗೆ 100 ಮನೆಗಳನ್ನು ಉಚಿತವಾಗಿ ಕೊಡುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಎಲ್ಲ ಗುಜರಾತಿನ ಕನ್ನಡ ತುಳು ಬಂಧುಗಳ ಪರವಾಗಿ ನಾವು ಅವರೊಂದಿಗೆ ಕೈ ಜೋಡಿಸುವ ಮೂಲಕವಾಗಿ ಯಕ್ಷಪಟ್ಲ ಫೌಂಡೇಶನ್ ಎಂದೆಂದಿಗೂ ನಮ್ಮೊಟ್ಟಿಗೆ ಇರುವ ಹಾಗೆ ನಾವು ಸಹಕರಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ಇನ್ನಿತ ಕಾರ್ಯಕ್ರಮದ ಅಂತಿಮ ಘಟ್ಟಗೂ ಬರೋದಿಲ್ಲ. ಮಾತರೇನು ಸನ್ಮಾನ ಮಂತದ ನಮ್ಮ ಯಾರೇನ ಚಿತ್ತನ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಮೇರ್ನ ಬಗ್ಗೆಡೆ ಶ್ರೀಯುತ ಕರ್ನೂರು ಮೋಹನ್ ರೈ 2 ಪಾತ್ರದ ಒಟ್ಟಿಗೂ ಸತೀಶ್ ಶೆಟ್ಟಿ ಪಟ್ಲ ಮೇರ್ನ ಸನ್ಮಾನ ಸಮಾರಂಭ. ಪರಿಚಯ ಯಾನ್ ನಿಕ್ಲಿಗೆ ಪಣ್ಣೆಂದಾಂಡ ಬಹುಶಃ ಸೂರ್ಯನ ಎದುರು ಕ್ಯಾಂಡಲ್ದ ಬೊಲ್ಪುನ ತುಪ್ಪೈಲೆಕಾವು ಯಕ್ಷಗಾನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಪುದರೆಂಚನೆ ಧ್ರುವ ನಕ್ಷತ್ರ ಆಕಾಶಡು ವಾ ನಮ್ನಿಡು ಮೆನ್ಕುಡ ಅಂಚನೆ ಯಕ್ಷಗಾನಡು ಮೆನ್ಕುನ ಮಲ್ಲ ನಕ್ಷತ್ರ ಪಟ್ಲ ಸತೀಶ್ ಶೆಟ್ಟಿ.
ಯಾನೊಂಜಿ ಕಲಾವಿದೆಯಾದ ರಾಜಕೀಯದ ಬಗ್ಗೆ ಪಾತ್ರ ಬಲ್ಲಿ ಆಂಡ ವ್ಯಕ್ತಿಗತವಾದ ಖಂಡಿತವಾದ ಯಾನ ಮೋದಿಜಿನ ಅಭಿಮಾನಿ ಅಂಚಾದ ಆರ್ನೊಂಜಿ ಊರಿಗೂ ಗುಜರಾತ್ ಯಾನ ಏತೋ ಸಮಯದಕ್ಕೆ ಪನ್ಪಣಕ್ಕೆ ಏನೊಂದಿತ್ತು ಅವರ ಬರುಡು ಬತ್ತು ತೂಡು ಅಂತ ಪನ್ಪಣ ಒಂಜಿ ಪ್ರೀತಿ ಅಭಿಮಾನ ಇತ್ತು ನೆಂಗೆ ಆ ಒಂಜಿ ಆಸೆ ಇತ್ತನು ಆಂಡ ಐನೇ ನಮ್ಮ ಕೋಡದ ಸೂರತ್ದ ನಮ್ಮ ಕನ್ನಡ ಸಮಾಜದಕ್ಕೆಲ್ಲ ನಮ್ಮ ಇನ್ನಿತ ಪಟ್ಲ ಫೌಂಡೇಶನ್ದ ಪದಾಧಿಕಾರಿಗಳು ಏನು ಆಸೆನ ನೆರವೇರಿಸೇರಿ ನಿಖಲಿಗೆ ಹೃತ್ಪೂರ್ವಕವಾಯಿನ ಅಭಿನಂದನೆಗಳು ಬಂದಲೆ ಕೋಡದ ದಿನಟ್ಟು ನಮ್ಮ ರಾಮಚಂದ್ರ ಶೆಟ್ಟಿ ಬೊಕ್ಕ ಮನೋಜ್ ಸಿ ಪೂಜಾರನ ನೇತೃತ್ವಡಿ ಬಾಕಿ ಪದಾಧಿಕಾರಿಗಳ ಬೈದೇರಿ ಅಗಲ ನೇತೃತ್ವದಲ್ಲಿ ಭಾರೀ ಪೊರ್ಲುದ ಕಾರ್ಯಕ್ರಮ ಏನ ಭಾರೀ ಪೊರ್ಲುದ ಕಾರ್ಯಕ್ರಮ ಹಿಡಿದಲ್ಲ ಭಾರಿ ಸೊಗಸಾಯಿನ ಪಂಡ ಆತ ಅಚ್ಚುಕಟ್ಟಾಯಿನ ಕಾರ್ಯಕ್ರಮ ಹಿಂಗೆ ಮಸ್ತ್ ಸಂತೋಷ ಬೆಳಿತೇನೆ ಆಯ್ತು ಒಟ್ಟಿಗೆ ಯಕ್ಷಗಾನಲ ಪೊರ್ಲಾತನಂದು ಪನ್ಪಣೆಗೆ ಇನ್ನಿತ್ತ ಸಭೆಲ ಸಾಕ್ಷಿ ಇಂದಿಯಾನು ಎನ್ನುವೆ ದಯಪಂಡ ಪೊರ್ಲಾತನ ನಿಖಲು ಬನೋಡ ಇನ್ನು ಎಂಕಲ್ನ ಪ್ರಯತ್ನ ನಿಖಲು ಬೈದ ಬೊಕ್ಕ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಇನ್ನಿತ ಉದ್ಘಾಟನೆ ಶಶಿಯನ್ನೇ ಎನ್ನ ಮಸ್ತ್ ಆತ್ಮೀಯರಿ ಊರಿಗೆ ಬತ್ತಿ ಪುಣ್ಯ ಎಂಕ್ಲು ಮಸ್ತ್ ಸಲ ಭೇಟಿಯ ಒಂದಿಪ್ಪ ಆಡ ಈತು ಪೊರ್ಲುಡು ಇಂದಿನ ಸಂಘಟನೆ ಮಂತದು ಈತು ಪೊರ್ಲು ರೂಪುರೇಷ ಮನ್ಪೇರ ಪಣದು ಯಾನ ಕನೊಟ್ಟುಲ ಎನ್ನೀಜಿ ಯಾನಾರಿಗೆ ಪ್ರತ್ಯೇಕವಾದ ಎಂಚ ಅಭಿನಂದನೆ ಪನೋಡು ಹಿಂಗೆ ಗೊತ್ತಾ ಒಂದಿಜ್ಜಿ ಆಂಡ ಒಂಜಿ ಕಟೀಲ್ದ ಅಪ್ಪೆನ ಒಂಜಿ ಯಕ್ಷಗಾನ ಕಟೀಲ್ದ ಅಪ್ಪೆಗೆ ಯಕ್ಷಗಾನ ಪಂಡ ಭಾರಿ ಪ್ರೀತಿಗೆ ಆ ಯಕ್ಷಗಾನ ಸೇವೆ ಮನ್ಪನ ಒಂಜಿ ವ್ಯಕ್ತಿ ಆದ ಆ ಕಟೀಲ್ದ ಅಪ್ಪೆನ ಬಾಲೆ ಆದ ಯಾನ ಪನೊಂದುಲ್ಲೆ ಶಶಿಯನ್ನ ಖಂಡಿತವಾದ ಈರೆಗಿಲ ಈರ್ನ ಕುಟುಂಬಲ ಪೊರ್ಲುಡೆ ಆಯುರಾರೋಗ್ಯ ಸುಖ ಸಂತೋಷಡು ಇಪ್ಪಡು ದಯಪಂಡ ಈ ಕಲಾವಿದರ ಬಗ್ಗೆ ಈರುದೆತ್ತುನ ನಿರ್ಧಾರ ಒಂದು ಶ್ಲಾಘನೀಯವಾಯಿನ ಕೆಲಸ ಈ ಗುಜರಾತ್ ಮಾತಾ ಬಂಧುಗಳನ್ನ ಸೇರಿಸೋದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಉದ್ಘಾಟನೆಗೆ ಇನ್ನು ಮುಹೂರ್ತದ ಉದ್ಘಾಟನೆ ಮಾಡ್ತಿದ್ದಾರೆ ಈರೆಗಿಲ ನಮ್ಮ ಇನ್ನಿತ ನಮ್ಮ ಅಧ್ಯಕ್ಷರು ಅಜಿತನ್ನೇ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಅಧ್ಯಕ್ಷರೇನ ಅಜಿತನ್ನ ಬೊಕ್ಕ ಮಾತ ಪದಾಧಿಕಾರಿಗಳಿಗೆಲ್ಲ ಎನ್ನ ವೈಯಕ್ತಿಕವಾದ್ಲ ಕೇಂದ್ರ ಸಮಿತಿದ ಪರವಾದ್ಲ ಹೃತ್ಪೂರ್ವಕವಾಯಿನ ಅಭಿನಂದನೆಯನ್ನು ಸಲ್ಲಿಸವೆ ಬಂತಲೆ ಪಟ್ಲ ಫೌಂಡೇಶನ್ದ ಬಗ್ಗೆ ಯಾನ್ ನನ್ನ ದಾಲ ಪಾತಿರ್ರಜ್ಜಿ ಮಾತ ಪಾತಿರ್ನ ಪಾತಿರ್ ದಾಂಡು ಮಾತಿರ್ಲ ಪಾತಿರಿಯರಿ ಕಲಾವಿದರು ವಾ ನಮೂನೆಡಿ ಇಪ್ಪಿರಿ ಆಯ್ತ ಚಿಂತನೆ ಎಂಚಿನಂದು ಯಾನು ಒಂಜಿ ರಡ್ಡು ವಾಕ್ಯಡ ಇನ್ನು ಮುಗಿಪೆ ಬಂದಲೆ ಜಾಸ್ತಿ ಉದ್ದ ಕುನಪೂಜಿ ಯಾನು ಯಕ್ಷಗಾನ ಕಟೀಲಿ ಮೇಲಡು ಕಲ್ನಾಡಿ ವಿಠಲ ಶೆಟ್ರನ್ನ ಅಪಗ ವಿಠಲ ಶೆಟ್ರಿ ಯಜಮಾನರಾದಿತ್ತೀರಿ ಆ ಟೈಮ್ ಯಾನೊಂಜಿ ಸಂಗೀತಕ್ಕೆ ಸೇರಿಯೇ ಅಪಗ ಕಲಾವಿದಿರನ ಸಂಭಾವನೆ ಅಥವಾ ಯಕ್ಷಗಾನಗೆ ಅಪಗೆತ್ತನ ಸಪೋರ್ಟು ಎಂಕ್ ಒಂಜಿ ವರ್ಷಗೆ ಪಂಡ ಆಜಿ ತಿಂಗಳಿಗೆ ಅಪಗ ಬೇತೆ ಕಾರ್ಯಕ್ರಮ ಇಜ್ಜಾಂಡು ನಿಕ್ಲಿ ಎನ್ನಲೆ ಎಂಕ್ ಆಜಿ ತಿಂಗಳಿಗೂ ಎಂಕ್ ಸಂಬಳ ಎತ್ತನೆ ಆಜಿ ₹1000 ಇಂದು ಇಡೀ ವರ್ಷದ ಸಂಬಳ ಒವ್ವೇ ಒಂಜಿ ಫ್ಯಾಮಿಲಿ ಅವಾರ್ಡು ಏರೆ ಆವಡು ಒಂಜಿ ಮಗನ ಯಕ್ಷಗಾನಗಾಯಿ ಕಡಪಡುವೇನಾ ಆಯನ ಕುಟುಂಬ ಸಂಸಾರ ಜೀವನ ಸಾಗಿಸಾರ ಸಾಧ್ಯನಾ ಆ ಸಂಬಳಡು ಒಂದು 15 ವರ್ಷದ ನೆನಪನೊಂದುಲ್ಲ ಐದು ಬುಕ್ಕ ಇಂಪ್ರೂವ್ಮೆಂಟ್ ಆಂಡು ಮಸ್ತ್ ಇಂಪ್ರೂವ್ಮೆಂಟ್ ಆಂಡು ಆಂಡಲ ಯಾನ ಏನು ಚಾಲೆಂಜಿಡಿಗೆ ತೊಂಡೆ ಆ ₹6000 ಎಲ್ಲ ಜೀವನ ನಿರ್ವಹಣೆ ಎಂಚ ಮನ್ಪೊಲಿ ಅತ್ತಂದಾಂಡ ಯಕ್ಷಗಾನಗ ಒಂಜಿ ಹಂತ ಕೊನ ಹೊಡೊಂದು ಪನ್ಪನ ಒಂಜಿ ಚಾಲೆಂಜಿಡಿ ನಮ್ಮ ಮನೋಜ್ ಅನ್ನೆ ಕಡೆ ಪಲ್ಲೆಕೈನು ಎಂಜಿನ ಒಂಜಿ ಪಟ್ಟು ಬಿಡದ ಹೋರಾಟ ಅಂದು ಯಾರ ಮನ್ತೆ ಬಂದಲ್ಲ ಐಕೆ ಕಲಾವಿದರನ್ನ ಸಂಪೂರ್ಣ ಅಂಚಿನ ನಮ್ಮ ಸೀತಾರಾಮ್ ಕುಮಾರ್ ಅವಡು ನಮ್ಮ ರಾಧಾಕೃಷ್ಣನ್ ಅವಡಿರು ಪೆರ್ಮುದಿ ಜಯಪ್ರಕಾಶ್ ಶೆಟ್ಟರ್ ಅಂಚಿತ್ತನ ಮಾತಾ ಕಲಾವಿದರನ್ನಲ್ಲ ಸಪೋರ್ಟ್ ತಿಕ್ಕಂಡು ನಮ್ಮ ಮಿತ್ತುಕುಲ್ನ ಸುದೇಶ್ ರೈ ಇಲ್ಲ ಪುರುಷೋತ್ತಮ್ ಭಂಡಾರ ನಂಚಿತ್ತನ ಪುಣ್ಯಾತ್ಮರನ್ನ ಸಹಕಾರಲೆ ಇಂಕ್ ತಿಕ್ಕಂಡು ಬಂದುಲೆ ಅಂಚ ಅದು ಬಾರಿ ಪೊರ್ಲುಡಿ ಫೌಂಡೇಶನ್ ಬತ್ತಣೆ ನಿಖಲ ಮಾತ ಸಹಕಾರ ತಿಕ್ಕಂಡು ಒಂದು ಸಾಧ್ಯ ಈ ಯಕ್ಷಗಾನ ಕಲೆಗೆ ಮಾತ್ರ ಸಾಧ್ಯ ಅಂದ ಅಂಚಿನ ಕಷ್ಟದ ಪೊರ್ತುಡು ಈ ಇಂದಿನ ಸವಾಲಾದಿಗೆ ತಂದು ಯಕ್ಷಗಾನ ಸ್ವೀಕರಿಸದೆ ಅನ್ನೋ ದುಂಬು ಬತ್ತೆ 48 ವರ್ಷ ಒಂಜಿ ಕಟೀಲಿ ಮೇಲಡ ತಿರುಗಾಟ ಮಂತ್ರ ಚಿತ್ರ ಗೇರು ಕಟ್ಟಾಯಿ ಗಂಗಶೆಟ್ರು ಕರ್ನೂರು ಮೋಹನ್ ರೈಕುಲು ಬಾರಿ ಸ್ಪಷ್ಟವಾದ ಇನ್ನು ಪಂಡಿರು ಹಾರ್ಟ್ ಅಟ್ಯಾಕ್ ಅದು ಲೈವ್ ಆದ ರಂಗಸಲಡ್ ತೀರಿರಿ ಆ ಸಂಸ್ಥೆ ದಾದಾರವು ಕೂರ್ಂಡು ಒಂಜಿ 10 ವರ್ಷ ಒಂಜಿ ಸಂಸ್ಥೆ ಬೆಂದನಲ್ಲ ಹಾಗೆ ದಾದಾಲ್ನ ಒಂಜಿ ಜೀವನ ಅಂಶನ ನನ್ನ ಫ್ಯಾಮಿಲಿಗೆ ದಾದಾಲ್ನ ಒಂಜಿ ಕುರ್ಪೇರು ಬಂದಿಲ್ಲ ನಂಗೆ ಮಾತ್ರೆಗಳ ಗೊತ್ತಿತ್ತಿನ ವಿಷಯ 48 ವರ್ಷ ಇಡೀ ಜೀವನನ ಇಟ್ಟು ದೆತ್ತನಾರು ರಂಗಸ್ಥಳದ ಪೂರ್ಣನ ಪಿದೆ ಇದೀರಿ ಆತಿ ಐಡ್ದ ಬುಕ್ ಆ ಫ್ಯಾಮಿಲಿಗೆ ದಾಲೇಜ್ ನಮ್ಮ ಫೌಂಡೇಶನ್ದ ಒತ್ತಿಡ್ದು ನಮ್ಮ ಒಂಜಿ ಕಿಂಚಿತ್ ಆ ಫ್ಯಾಮಿಲಿ ಎತ್ತದು ನಮ್ಮ ಒಂಜಿ 2.3 ಲಕ್ಷ ರೂಪಾಯಿ ಮಟ್ಟ ನಮ್ಮ ಅಕ್ಲಿಗೆ ಕುರಿಯ ಬಂದಲ್ಲ ಆ ಫ್ಯಾಮಿಲಿಗೆ ಮುರಾಣಿ ಒಂಜಿ ಎಕ್ಸಾಂಪಲ್ ಪನ್ಪೇನು
ಒಂಜಿ ಕೇಶವ ಪೂಜಾರಿಂದ ಪನ್ಪುಂಡೊಂಜಿ ಹುಡುಗಿ ಯಕ್ಷಗಾನಡ್ ಇತ್ತ ನಮ್ಮ ಮೇಲಡಿ ಒಂಜಿ ಕೆಲಸ ಮಂತೊಂದುಲ್ಲೆ ಇಲಿ ಜ್ವರ ಬತ್ತಂಡು. ಇಲಿ ಜ್ವರ ಬತ್ತ ಪುತ್ತೂರು ಹಾಸ್ಪಿಟಲ್ ಅಡ್ಮಿಟ್ ಆದೈತಿ. ಪುತ್ತೂರು ಆಪುಜಿ ಈ ಕ್ಷಣ ಕುಡ್ಲಾಗ ನಿಗಲೆ ಎತ್ತವಡು ಬಂಡಿರು. ನಮ್ಮ ಪ್ರಶಾಂತ್ ಶೆಟ್ಟಿ ನೆಲ್ಲಿ ಆಡಿ ಏನ ಒಟ್ಟಿಗಿತ್ತೀರಿ ಕುಡ್ಲಾಗ ಎತ್ತ ಇರು ಎಂಚಾಲ್ನ ದೇವರ ದಯಟು ಹುಷಾರಾಯಿರಿ. ಹುಷಾರಾದ ಬಿಲ್ಲು ಎತ್ತಂದಕ್ಕೆ ಎನ್ನಾಗ 1 ಲಕ್ಷ ಚಿಲ್ಲರೆ ಬಿಲ್ ಆತಂಡು. ಆಯಡ ಕೊರ್ರೆ ದಾಲಜಿ ಬಂಡ 10,000 ರೂಪಾಯಿದ ದುಡ್ಡುಲ ಇಜ್ಜಿ ಆ ಜನಟ ಕೊರ್ರೆ ಇತ್ತನ ಮಾತ್ರೆಗಳ ಪಂದಿರಿ ಸಂಬಂಧಪಟ್ಟಗಳಿಗೆ ಮೇಳಗೆ ಸಂಬಂಧಪಟ್ಟಗಳಿಗೆ ಪಂಡಿರಿ ಆ ಜನಕ್ಕೆ ಏರು ಸಂಬಂಧ ತಗೊಳ್ಳಿ ಅಕ್ಲೆಲ್ಲ ಪಂಡಿರಿ ದುಡ್ಡು ಒಟ್ಟ ಒಂದು ಇಜ್ಜಿ ಬುಕ್ಕ ಲಾಸ್ಟ್ಗೆ ಈ ಪ್ರಶಾಂತ್ ಶೆಟ್ಟಿ ಪನ್ಪಣ ಹುಡುಗಿನ ನಮ್ಮನ್ನು ಸಂಪರ್ಕ ಮನ್ಸಾನಾಗ ಡಿಸ್ಚಾರ್ಜ್ ಮನ್ಪಿರ ಬೇತೆ ಸಾಧ್ಯ ಇಜ್ಜಿ ಆಸ್ಪತ್ರೆಗೆ ಕಲಾವಿದನ ಬುಡೊಂದಿಜ್ಜಿರು ಬುಕ್ಕ ನಮ್ಮ ಫೌಂಡೇಶನ್ ಯಾನ್ಲ ಇಜ್ಜನೆ ಯಾನ ಬಾಂಬಿಡುಲ್ಲ ಆ ಟೈಮ್ ಬಿಡು ನಮ್ಮ ರವಿ ಚಂದ್ರಶೇಖರ್ ಬೇರೆಡಲ್ಲ ಯಾನ ಚಕ್ಕಿ ನಮ್ಮ ಸುದೇಶ್ ಕುಮಾರ್ ರೈಕಲ್ಡ ಬರೀದು ಕಡಪಡ್ದು ಫೌಂಡೇಶನ್ ಪದಾಡಿ ಐನ್ ಡಿಸ್ಚಾರ್ಜ್ ಮನ್ಪಾಯ ಬಂದಲೆ ಯಾನ್ ಫೌಂಡೇಶನ್ ದಾದ ಮಂತ್ನಿಂದ ಯಾನ್ ನಿಕಲ್ಡ ಪನ್ನೊಂದಿಜ್ಜಿ ಕಲಾವಿದನ ಸ್ಥಿತಿ ಎಂಚ ಉಂಟು ನಿಖಿಲಿಗೆ ಅರ್ಥ ಮನ್ಪಾಯರೆ ಪೋಂದಲೆ ಬಂದುಲೆ ಮನೋಜ್ ಪೂಜಾರಿಂದ ಒಂಜಿ ಬಡಗುದಾವ್ ಒಂಜಿ ಮೇಳದ ಒಂಜಿ ಭಾಗವತಿ ಆಯನ ಬಾಲೆ ಕ್ಯಾನ್ಸರ್ 2 ವರ್ಷದ ಬಾಲೆ ಐನು ತೂನಾಗ ಕನನೀರು ಬರ್ಪುಣ್ಣಂಗೆ ಫೇಸ್ಬುಕ್ ವಾಟ್ಸಪ್ ಮಾತಾ ಆಯ್ತ ಬಗ್ಗೆ ಬತ್ತಂಡು ಬೇತೆ ಜಾಸ್ತಿ ಅಕ್ಲೆಗೆ ಮಲ್ಲ ಡಾಕ್ಟರ್ ಅಕ್ಲಡೆ ಪೋದು ಐನೆ ಮನಪೋನ ಚಿತ್ರ ಪ್ರಮೇಯ ಇಜ್ಜಿ ದಯಪಂಡ ಕಲಾವಿದೆ ಯಕ್ಷಗಾನ ಕಲಾವಿದೆ ನಮ್ಮ ಫೌಂಡೇಶನ್ಗೆಲ್ಲ ಮನವಿ ಕಡೆ ಪುಡಿಯರೆ ಫೋನ್ ಮಾಡ್ತೀರ ಅಣ್ಣ ಇಂಚಿನಾಲ್ನೋ ನೀ ಮನಪಲೆ ಅಣ್ಣ ನಮ್ಮ ಪೂದು ಆಸ್ಪತ್ರೆಗೆ ಪೋದು ಎಂಗೆಲ್ಲ ಪದಾಧಿಕಾರಿಗಳು ಎಂಗಳೊಂಜಿ ಕಿಂಚಿತ್ತು ಮೊತ್ತ ನಮ್ಮ ಫೌಂಡೇಶನ್ ಹಿಡಿದಲ್ಲ ಕೊರಿಯಾ ಆಂಡ ಆ ಬಾಲೆಯನ್ನು ಒರಿಪವನಂಚಿನ ಪರಿಸ್ಥಿತಿ ಇದ್ದು ಒಂಜಿ ತಿಂಗಳು ಬುಕ್ಕ ಸುದ್ದಿ ಬತ್ತಂಡು ಆ ಬಾಲೆ ದೇವರನ ಪಾದ ಸೇರಿನಂದು ಇಂಚಿನ ಅನೇಕ ವಿಷಯಗಳನ್ನು ಪನೊಳ್ಳಿ ನಮ್ಮ ಆಂಡ ಒಂದು ನಂಗೆ ಪುರ್ತುಂದು ಅತ್ತು ಈ ಕಲಾವಿದರ ಸ್ಥಿತಿ ಇಂಚೊಂಡು ಬಂದುಲೆ ವಾ ಕಲಾವಿದಗಳ ಯಕ್ಷಗಾನಡು ಭದ್ರತೆಂದಿಜ್ಜಿ ಐನು ವೃತ್ತಿ ಅದು ಎಂಚ ಸ್ವೀಕಾರ ಮನ್ಪಲಿ ಬಲ್ಲೆ ನಮ್ಮ ಭಾರತ ದೇಶದ ಒಂಜಿ ಗಂಡು ಕಲೆ ಯಕ್ಷಗಾನ ಆಡ ಆ ಕಲೆ ನಮ್ಗೆ ಸಂಸ್ಕಾರ ಕುರುಪಣ ಚಿತ್ರ ಕಲೆ ಯಕ್ಷಗಾನ ನಮ್ಮ ಮಾತೆರ್ಲ ರಾಮಾಯಣ ಭಾರತ ಭಗವದ್ಗೀತೆನ ನಮ್ಮ ನಿಖಿಲ್ ಚಿತ್ರ ಹಿರಿಯಕಲಿ ಎಂಕ್ಲಿಗೆ ಎಂಕ್ಲ ಚಿತ್ರಗಳಿಗೆ ಟಿ ವಿ ಮಾಧ್ಯಮ ಇತ್ತದ ರೀತಿ ತೂಪ ನಮ್ಮ ಆಂಡ ನಿಖಿಲಿಗೆ ತಿರಿಪೈ ನಂಚಿನ ಕಲೆ ಒವಿ ಯಕ್ಷಗಾನ ಆ ಕಲಾವಿದನ ಸ್ಥಿತಿನ ಏನನಾಗ ಭಾರಿ ಕಷ್ಟದ ಸ್ಥಿತಿ ಬಂದುಲೆ ಅಂಚಾದು ಪಟ್ಲ ಫೌಂಡೇಶನ್ ನಮ್ಮ ಸ್ಥಾಪನೆ ಮಾಡ್ತದ ಕೆಲವು ಜನಕ್ಕಲಿಗೆ ನಮ್ಮದು ಆಪುನಾತ ಸಹಕಾರ ನಾವು ಮನ್ಸ ಮಾತಾ ನೆಮ್ಮದಿನ ಕೊರತೆ ಅಂತ ಪಂಡ್ರೆ ಯಾಲ್ನ ತಯಾರಿಜಿ ದಯ ಪಂಡದನ ಒಂಜಿ ಕಲಾವಿದನವಡೆ ಯೋವೇ ವ್ಯಕ್ತಿನವಡೆ ಒಂಜಿ ಕೊರ್ದು ಸಮಾಧಾನ ಮನ್ಪೇರೆ ಏರೆಡ್ದಲ ಸಾಧ್ಯ ಇಜ್ಜಿ ಏರೆಗ್ಲ ಸಾಧ್ಯ ಇಜ್ಜಿ ಆಂಡ ಎಂಗ್ಲಿಡ್ದ ಆಪನಂಚಿತನ ಪ್ರಯತ್ನ ಬತ್ತದ ನನಾತ್ ಬರ್ಪ ಈ ಶಶಿಧರಣ್ಣಿ ಅಜಿತಾನನ ನೇತೃತ್ವಡು ನಮ್ಮ ಇಡೀ ಗುಜರಾತ್ ಘಟಕ ಮುಲ್ಪ ಸ್ಥಾಪನೆ ಆತಂಡು ನಿಖಿಲ ಮಾತಿರ ಅನೇಕ ಸಹಕಾರ ಮನ್ಪಲಿ ಪುಣ್ಯಾತ್ಮರೈನ ಜಯರಾಮ್ ಶೆಟ್ರಿ ಕಲ್ಲಾಡಿ ಕೊರಗ ಶೆಟ್ರಿ ಮೂಜಿ ತಲೆಮಾರಿನ ಕರ್ನೂರು ಪಲ್ಲೆಕನೆ ಮೂಜಿ ತಲೆಮಾರಲ್ನ ತೂಯಿನಂಚಿತ್ತನ ಒಂಜಿ ವ್ಯಕ್ತಿ ಯಾರು ದಯಪಂಡ ಕಲಾವಿದರ ಬಗ್ಗೆಲೆ ಮಸ್ತ್ ಚಿಂತನೆ ಮಂತನ ಚಿತ್ತನ ಪುಣ್ಯಾತ್ಮೇರಿ ಎಂಗ್ಲಿಗೆ ದುಂಬುಡ್ದಿ ಗೊತ್ತಿತ್ತನ ಎಂಗ್ಲಿಗೆ ಗುರು ಸಮಾನರಾಯಿನ ಚಿತ್ತನಾರು ಆರ ನೇತೃತ್ವ ನಿಖಿಲ ಮಾತಿರ್ಲ ಮುಲ್ಪ ಸೇರಿದರೆ 24 ಗಂಟೆದ ಉಲೈ 5 ಲಕ್ಷ ರೂಪಾಯಿ ಒಟ್ಟು ಮಲ್ತ ನಂಗೆ ಕೊಡ್ತೀರಿ ಬಂದುಲೆ ಅಂಚಾದ ನಿಖಿಲೆಗೆ ಮಾತೆರೆಗಿಲ್ಲ ನಿಕ್ಕ ಸಪೋರ್ಟ್ ಮಾಡ್ತನಕ್ಲೆಗೆ ನನ್ನ ಮನ್ಪು ನಕಲೆಗೆ ಸೇರ್ ನಂಚಿತ್ತನ ಮಾತ ಬಂಧುಲೆಗಿಲ್ಲ ಯಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸೋ ಒಂದು ಇನ್ನಿತ್ತ ಈ ಕಾರ್ಯಕ್ರಮದ ಮೀನು ನಂಗೆ ಮಸ್ತ್ ಕೆಲಸ ಮಂತ್ರ ಚಿತ್ತನ ದಯಾನಂದ ಸಾಲಿ ಅಂಟ್ರೇನು ಯಾನು ಬುಕ್ಕ ಆರ್ನ ಟೀಮ್ ಯಾನು ದಯಮಂತದ ಆರೊಂಜು ವೇದಿಕೆ ಬರೋಡು ದಯಪಂಡ ಯಾಂಕ್ ಶಶಿಯನ್ನು ಎಂಕಲ್ನೊಟ್ಟಿಗೆ ನೆತ್ತೀರಿ ಅಂದ್ರೆ ಮುಲ್ಪದ ಮಾತ ಅರೇಂಜ್ಮೆಂಟ್ಲ ಮಂತನೇ ದಯಾನಂದ ಸಾಲಿ ಅಲ್ಲ ಆರ್ನ ಟೀಮ್ಲ ಅಂಜ ದಯಮಂತದ ಆರ್ಲವರ ವೇದಿಕೆ ಬತ್ತು ಒಂಜಿ ಪುಷ್ಪಗುಚ್ಚನೆ ಸ್ವೀಕಾರ ಮನ್ಪೋಡು ನಿಖಲಿಗೆ ಮಾತ್ರೆಗಳ ನಿಕ್ಕ ಸಪೋರ್ಟ್ ಮಾಡ್ತಾನಕ್ಲಿಗೆ ಕಟೀಲ್ದಪ್ಪನ ಆಶೀರ್ವಾದ ಸಂಪೂರ್ಣ ಇಪ್ಪಡಂದು ಯಾನ ಪನೊಂದು ಬಂದುಲೆ ವೇದಿಕೆ ನಮ್ಮ ಊರುಡ್ದ ಬತ್ತನಕ್ಲ 2 ಜನ ಕುಲ್ದಿರಿ ಕಲಾವಿದರಿ ಬೈದಿರಿ ಐತೊಟ್ಟಿಗೆ ಪಟ್ಲ ಫೌಂಡೇಶನ್ದ ಘಟಕದ ಪದಾಧಿಕಾರಿಗಳ ಏನಂಚಿತನ ಕೆಲವು ಜನ ಊರಿಗೆ ಬೈದಿರಿ ಈಗ ಶಶಿಧರಣ್ಯ ಹಾಕ್ಲಿ ಒಂಜಿ ಪುಷ್ಪಗುಚ್ಚ ಕುರಿತು ಗೌರವಿಸೋಡು ಯಾನು ಎನ್ನ ಪರವಾದ ವಿನಮ್ರ ವಿಜ್ಞಾಪನೆ ಮಾಡ್ತಾನೆ ರಾಕೇಶ್ ಪುಂಜಿರಿ ದಯಮಂತ್ ವೇದಿಕೆ ಬರೋಡು ರವಿಚಂದ್ರ ಶೆಟ್ರಿ ವೇದಿಕೆ ಬರೋಡು ತೋಟಗಾರಿಕಾ ಇಲಾಖೆದ ಮಂಗಳೂರದ ಮ್ಯಾನೇಜರ್ ಆದಿತ್ತನ ಚಿತ್ತನ ರವಿಚಂದ್ರ ಶೆಟ್ಟಿ ನಮ್ಮ ಸಕ್ರಿಯ ಟ್ರಸ್ಟಿ ಆದ ಕಾರ್ಯಕರ್ತರಾದಿತ್ತನ ಅಂತ ಒಂಜಿ ವ್ಯಕ್ತಿ ಸತೀಶ್ ಶೆಟ್ಟಿ ಎಕ್ಕಾರ್
ಕಟೀಲ್ದ ಆಜಿ ಮೇಳದಲ್ಲ ಇಲೆಕ್ಟ್ರಿಷಿಯನ್ ಕಂಪ್ಲೀಟ್ ವ್ಯವಸ್ಥೆಯನ್ನು ತಗೊಂಡು ಪುನಃಚಿತ್ರ ವ್ಯಕ್ತಿ ಸತೀಶ್ ಶೆಟ್ಟಿ ಎಕ್ಕಾರ್ ಇನ್ನಿತ್ತ ಎಲೆಕ್ಟ್ರಿಷಿಯನ್ಗಳ ನಂಗೆ ಮಸ್ತ್ ಸಹಕಾರ ಮಂತ್ರಿನ ಫೌಂಡೇಶನ್ದ ಎಕ್ಕಾರ ಘಟಕದ ಸಂಚಾಲಕರಾದ ನಮ್ಮ ಊರುಡು ನಮ್ಮ ಜನಸಾಮಾನ್ಯರಿಗೆ ರಾಮಾಯಣ ಮಹಾಭಾರತ ವೇದ ಪುರಾಣ ಭಗವದ್ಗೀತದ ಪರಿಚಯ ಮಲ್ತದ ನಮ್ಮ ಜನಕುಲ್ನ ಜೀವನಡು ಆದರ್ಶಮಯ ರೀತಿ ನೀತಿನ ಮಾರ್ಗದರ್ಶನ ಮಲ್ತೊಂದಿತ್ತಿನಿಂದ ಅವು ಯಕ್ಷಗಾನ ಅಂಡ ದುರಾದೃಷ್ಟವಶವಾದ ಆ ಯಕ್ಷಗಾನದ ಪಾತ್ರಧಾರಿನಗಳು ಕಲಾವಿದರನ್ನಗಲಿನ ಒಂಜಿ ಉತ್ತಮ ರೀತಿದ ಸಂಘಟನೆ ಉಪ್ಪಂದೆ ಅಗಲು ಭಾರಿ ಕಷ್ಟ ನಷ್ಟನು ಅನುಭವಿಸೊಂದಿತ್ತರು ಇತ್ತದ ಕಾಲ ಬೇತೆ ಅಂಚಿತ್ತಿನ ಆ ಒಂಜಿ ಅನ್ಆರ್ಗನೈಸ್ಡ್ ಕ್ಷೇತ್ರದ ಬಡ ಜೀವಿನಗಲಿನ ಕಲಾಕಾರನಗಲಿನ ಅಗಲ್ನ ಜೀವನನು ಸರ್ವಮುಖ ಉದ್ಧಾರ ಮಲ್ಪುನಂಚಿತ್ತಿನ ಒಂದು ಮಹಾನ್ ಕೆಲಸನು ನಮ್ಮ ಸತೀಶ್ ಪಟ್ಲ ಆರು ಮಲ್ತೊಂದುಳ್ಳೇರು ಇಂದಕ್ಕೇಂದು ಭಾರಿ ಸಂತೋಷ ಆಪುಂಡು ಖುಷಿ ಆಪುಂಡು ಯಾನ್ ಎನ್ನೊಂದಿತ್ತೆ ಸತೀಶ್ ಶೆಟ್ರು ಒಂಜಿ ಹಿರಿಯರಾದ ಉಪ್ಪರೆಯವು ಈ ಯಕ್ಷಗಾನ ಕ್ಷೇತ್ರೋಡು ಭಾರಿ ನುರಿತ ವ್ಯಕ್ತಿ ಆದ ಉಪ್ಪರೆಯವು ಪಣ್ದ ಅಂಡ ಇನಿ ಅರೇನು ಪ್ರತ್ಯಕ್ಷವಾದ ತೂಯೆ ಆರು ಮೂಲು ಸೇರಿ ದಿನಗಲಿಡ್ದು ಮಾತ್ರ ಹೆಚ್ಚಿನ ಅಂಶ ಹಿಡಿದಿಲ್ಲ ಆರು ಕಿರಿಯ ವ್ಯಕ್ತಿ ಅಂಡಲ ಭಾರಿ ಮಲ್ಲ ಕೆಲಸ ಮಲ್ತೊಂದುಲ್ಲೇರು ಸತೀಶಣ್ಣ ಈರ್ನ ಈ ಮಹಾನ್ ಕೆಲಸಗೂ ಯಾನ್ ಇರೆಗ್ ಸಲ್ಯೂಟ್ ಹಾಕೊಂದಿಲ್ಲ.